ಎಂದು ನಂಬುಗೆಯಿತು ಎಂದು ನಂಬುಗೆಯಿತು ಬಂದು ಭೂಪದ ಮುಂದೆ ನಿಂದು ಸಾಬದೊಳೆಂದನ ಸೋಮ ಸೋಮ ಬಿಸಿ ಬಿಸಿ ಇತ್ತು, ಒಮ್ಮೆಲೆ ತಂಪಾಯ್ತು. ತಂಪಾಗುವುದಕ್ಕೆ ನಿನ್ನ ವ್ಯವಸ್ಥೆ ಅಂತ ನಮಗೂ ಗೊತ್ತಾಗಿದೆ. ಅಲ್ಲ, ನೀನು ಬಂದದ್ದು ಅಂತ ಗೊತ್ತಾಯ್ತು. ಯಾಕೆ ಅಂತ ಹೇಳಿದ್ರೆ ಚಂದ್ರ ಅಲ್ವಾ ಇದು? ಸತ್ಯ. ಈ ವಾತಾವರಣವೇ ತಂಪಾಗಿ ಹೋಯ್ತು. ಏನು ಹಗಲಿನಲ್ಲೇ ಬಂದದ್ದು ಈ ಸಲ? ಏನು ಮಾಡೋಣ, ಕೆಲವು ಸಲ ಅತಿಕ್ರಮಣ ಆಗುತ್ತದೆ ಅಂತ ಆಗುವಾಗ ಹಗಲಲ್ಲೇ ಹೇಳ್ಬೇಕಾಗ್ತದೆ. ಅಲ್ಲ, ಅತಿಕ್ರಮಣ ಆಗುವಾಗ ನಾವು ಒಂದು ನಮ್ಮ ಸಮಯ ಬಿಟ್ಟು ಬರುದಾ? ಬರಬೇಕಾಗುತ್ತದೆ. ಅಲ್ಲ, ಬಂದದ್ದು ಯಾವ ಸಮಯದಲ್ಲಿ ಇರಲಿ, ಬಂದ ಮೇಲೆ ಸತ್ಕಾರ ಮಾಡುದು ನಮ್ಮ ಧರ್ಮ. ನಿನ್ನ ಸತ್ಕಾರದಲ್ಲಿ ಅದೊಂದು ಬಿಡುವುದೇ ಇಲ್ಲಲ್ಲ. ಯಾವುದು? ನಿನ್ನ ಜನ್ಮ ಸಿದ್ಧವಾದದ್ದು ಸುದೆ. ಅದೇ ಸುದೆ, ಸುಧಾಂಶ ಅಲ್ವಾ ನೀನು? ಅದು ನಿನಗೆ ಬಿಡ್ಲಿಕ್ಕೆ ಸರಿ ಸರಿ. ಇದು ಬಹಳ ಎತ್ತರದಿಂದ ಇಲ್ಲಿವರೆಗೆ ಬಂದಿದ್ದಿ. ಅಲ್ಲ, ಏನೀಗ ಈ ಸಲ ನಿಮ್ಮದು ರಾತ್ರಿ ಕೆಲಸ ಇಲ್ವಾ? ರಾತ್ರಿಯೂ ಉಂಟು, ಹಗಲು ಉಂಟು. ಕೆಲವು ಸಲ ನಮ್ಮದ್ದು ರಾತ್ರಿ ಹಗಲು ಕೆಲಸವೇ. ಅಲ್ಲ, ಎಲ್ಲಿಯಾದ್ರೂ ನೀನು ಕೂಡ ಕಾಲಮಿತಿಗೆ ರುಸ್ವ ಮಾಡಿಕೊಂಡ್ಯಾ ಅಂತ ನನಗೆ. ಏನು ಕೆಲವು ಸಲ ಏನಾಗುತ್ತದೆ ಗೊತ್ತಾ? ಕಾಲಮಿತಿ ನಮಗೆ ಆಗಲಿಕ್ಕೆ ಇಲ್ಲ ಅಂತ ಹೇಳುವವರೇ ಕಾಲಮಿತಿಗೆ ಮೊದಲು ನಾವು ಸಿದ್ಧ ಅಂತ ಹೇಳುವ ಹಂತಕ್ಕೆ ಬಂದು ಮುಟ್ಟಿದೆ. ಅವರಿಗೆ ಆಗ್ಲಿಕ್ಕಿಲ್ಲ, ಹೌದು, ಉಳಿದವರಿಗೆ ಬೇಕಲ್ಲ. ಉಳಿದವರಿಗೆ ಬೇಕು ಎನ್ನುವ ಕಾರಣದಿಂದಲೇ ಒಂದು ನಾನು ಹೇಳ್ತೇನೆ, ಕೆಲವೊಂದು ಅನಿವಾರ್ಯವಾಗಿ ಮಾಡು. ಜನಪ್ರಿಯವಾದದ್ದೆಲ್ಲ ಸತ್ಯ ಅಲ್ಲ. ಕೆಲವು ಸತ್ಯ ಎಲ್ಲ ಜನಪ್ರಿಯವೇ ಆಗುದಿಲ್ಲ ಅಲ್ಲ. ಹಾಗಾಗಿ ಲೋಕದಲ್ಲಿ ಹೆಚ್ಚಿರುವುದೆಲ್ಲ ಸರಿ, ಕಡಿಮೆ ಇರುವುದೆಲ್ಲ ತಪ್ಪು ಅಂತ ಇಲ್ಲ. ಆದ್ರೆ ಕೆಲವೊಂದು ಸಲ ಜನಪದಕ್ಕಾಗಿ ನಿರ್ಣಯ ಜನಪ್ರಿಯತೆಗೆ ಬೇಕಾಗಿ ಜನಗಳಿಗೆ ಬೇಕಾಗಿ. ಸರಿ, ನೀನು ಜನಗಳಿಗೆ ಬೇಕಾಗಿ ಮೇಲೆ ಇರುವವ ಕೆಳಗೆ ಇಳಿದು ಬಂದಿದ್ದಿ. ಇದು ಸರ್ಕಾರ ಎಲ್ಲ ಸರಿಯಾಯ್ತು, ನಮ್ಮ ಮಟ್ಟದಲ್ಲಿ ಮಾಡಿದ್ದೇವೆ, ಇನ್ನು ಕಡಿಮೆ ಆಯ್ತು ಅಂತ ಹೇಳಬಾರ್ದು. ಸ್ವೀಕರಿಸುವಲ್ಲಿ ದೂರ ನಿಂತಿದ್ದೇವೆ. ನಮ್ಮದು ಸೇವೆ, ಇನ್ನು ಕಡಿಮೆ ಆಯ್ತು ಅಂತ ನೀನು ಹೋಗುವಾಗ ಹೇಳಲಿಕ್ಕಿಲ್ಲ. ಯಾವತ್ತೂ ನಿನ್ನ ಸೇವೆಗೆ ನಾ ತೃಪ್ತನಿ. ಆದ್ರೆ ಇವತ್ತು ಸೇವಾ ಫಲದಲ್ಲಿ ಆದ ಸಮಸ್ಯೆ ಏನು ಬಲ್ಲೆಯ? ಚಂದವಿಯನೈದ್ರಿಪತಿ ಅಂದ ಗೆಡಿಪುದು ವನವಯ ನೃಪತಿ ಶಿವಾನುಗ್ರಹಕ್ಕೆ ಸತ್ಪಾತ್ರನಾದವ ನೀನು. ಹೌದು, ಲೋಕಹಿತದ ಲಕ್ಷ್ಯ ನಿನ್ನದ್ದು ಎನ್ನುವುದನ್ನು ನಾನೂ ಬಲ್ಲವನೇ. ಸರಿ, ಇಲ್ಲದೆ ಇದ್ರೆ ಇದ್ದ ರಾಜ್ಯವನ್ನು ಬಿಟ್ಟು ಸಹಸ್ರಾರು ವರ್ಷಗಳವರೆಗೆ ಕಾನನವನ್ನು ಸೇರಿ
ತಪೋನಿರತನಾಗಬೇಕಾದ ಅಗತ್ಯ ಇರಲಿಲ್ಲ. ತುಂಬಾ ಸಮಯ ತಪಸ್ಸು ಮಾಡಿದ್ದೇನೆ. ಆದರೆ ನೀ ಕಾಡು ಸೇರಿದುದರ ಫಲರೂಪವಾಗಿ ಏನಾಯಿತು? ಏನಾಯ್ತು? ನಿನ್ನ ಅರಮನೆಯಾದರೂ ಅರಣ್ಯ ಸದೃಶವಾಯಿತು ಅಂತ ಕೇಳಿಬಲ್ಲೆ. ಅರಮನೆ ಕಾಣುವುದಿಲ್ಲ. ಆದರೆ ಏನು ಮಾಡೋಣ, ಹಾ ಕೆಲವೊಂದು ಸಲ ಹಾ ನಮ್ಮ ಅಂಗಳ ಅರಣ್ಯವಾಗುವುದಕ್ಕೂ ಹಾ. ಅರಮನೆ ಅರಣ್ಯವಾಗುವುದಕ್ಕೂ ಹಾ. ನಾವೇ ಕಾರಣರು ಎನ್ನುವುದಕ್ಕೆ ನಿನ್ನ ವ್ಯವಸ್ಥೆ ಸಾಕ್ಷಿಯಾಗುತ್ತದೆ. ಏನು ಮಾಡುವ? ಹಾ ನಾವು ಕೆಸರು ಎಲ್ಲಿ ಅಂಟಿತು? ಹಾ. ಅಲ್ಲಿ ತಿರುವಿನಲ್ಲಿ ಹೋಗುವಾಗ ಅಂಟಿತ, ಹಾ. ರಾಜಮಾರ್ಗದಲ್ಲಿ ಹೋಗುವಾಗ ಅಂಟಿತ, ಹಾ. ಕೆರೆಗೆ ಇಳಿಯುವಾಗ ಅಂಟಿತ. ಹಾ. ಹೀಗೆ ಯೋಚನೆ ಮಾಡಿ ಪ್ರಯೋಜನ ಉಂಟಾ? ಇಲ್ಲ. ಅಂಟಿದ ಕೆಸರನ್ನು ತೊಳೆಯುವುದು ಮಾತ್ರ ನಮಗೆ ಪ್ರಯೋಜನಕಾರಿಯಾದದ್ದು. ಆದರೆ ಕಾರಣ ಯಾವುದು? ಹಾ. ಕಾರಣ ಎಲ್ಲಿಂದ ಬಂತು? ಹಾ. ಇದನ್ನು ಯೋಚಿಸಿದು ಮನೆ ತಲೆ ಹಾಳು ಮಾಡಿಕೊಂಡು ಸಮಯ ವ್ಯರ್ಥ ಮಾಡುವುದಕ್ಕಿಂತ ಹಾ. ಈಗ ಆದದ್ದಕ್ಕೆ ಏನು ಪರಿಹಾರ ಅಂತ ಯೋಚಿಸುವುದು. ಈಗ ಪ್ರಚೇತಸ ಓ. ನಮ್ಮ ಕಾಲಿಗೆ ಕೆಸರಂಟಿದೆ. ಹಾ. ಒಬ್ಬ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳುವವನ ಕಾಲಿಗೆ ಕೆಸರಂಟಿತು ಅಂತಾದ್ರೆ ಹಾ. ಕೇವಲ ಕಾಲ್ ತೊಳೆದುಕೊಂಡು ನಮ್ಮದ್ದು ಮುಗಿಯಿತು ಅಂತ ನಿಲ್ಲುವುದಲ್ಲ. ಹಾ. ನನ್ನ ಕಾಲಿಗೆ ಅಂಟಿದ ಕೆಸರಿನಲ್ಲಿ ಹಾ. ನಾಳೆ ಸಾವಿರಾರು ಮಂದಿ ನಡೆಯುವಾಗ ಬೀಳಬಾರದು ಎನ್ನುವ ಯೋಚನೆ ಇದ್ರೆ ಹಾ. ಎಲ್ಲಿ ಕೆಸರಿನ ವ್ಯವಸ್ಥೆ ಉಂಟು ಹಾ. ಅದನ್ನು ಮುಕ್ತಗೊಳಿಸುವ ವ್ಯವಸ್ಥೆಗೆ ತೊಡಗಬೇಕು. ಆವಾಗ ಅದನ್ನು ಅರಸೊತ್ತಿಗೆ ಅಂತ ಹೇಳುವುದು. ನೋಡು, ಹ, ಪ್ರಪಂಚದಲ್ಲಿ ಹ. ಎಲ್ಲರಿಗೂ ಸರಿಯಾಗುವ ಹಾಗೆ ಯಾವನಿಗೂ ಬದುಕಲಿಕ್ಕೆ ಆಗುದಿಲ್ಲ. ಇಲ್ಲ. ಈಗ ನಾನೊಂದು ದೊಡ್ಡ ಅನ್ನ ಸಂತರ್ಪಣೆ ಮಾಡ್ತೇನೆ, ಸರಿ. 1,00,000 ಜನಕ್ಕೆ ಊಟ ಕೊಡ್ತೇನೆ. ಹಾ. ಒಳ್ಳೆ ಊಟ. ಹ, ಊಟ ಮಾಡಿ ಹೋಗುವಾಗ ಹ, ಲಕ್ಷದಲ್ಲಿ ಒಂದು 100 ಜನ ಆದ್ರೂ ಹೇಳಿಯ ಹ, ಪಾಪಿ ಒಳ್ಳೆ ಊಟ ಕೊಟ್ಟ, ಹ. ತುಪ್ಪದ ಊಟ ಕೊಟ್ಟಿದ್ದಾನೆ, ಹಾ. ಕೈ ತೊಳಿಲಿಕ್ಕೆ ಬಿಸಿ ನೀರೇ ಕೊಡ್ಲಿಲ್ಲ. ಹ್ಮ್. ಎಷ್ಟು ಒಳ್ಳೆಯದೇ ಮಾಡ್ಲಿ, ಹ. ಕೆಟ್ಟದ್ದು ಹೇಳುವ ಮನುಷ್ಯರು ಇದ್ದೇ ಇರ್ತಾರೆ. ಆದರೆ ಕೆಟ್ಟದ್ದು ಹೇಳುವವರು ಇದ್ದಾರೆ. ಪ್ರಪಂಚದಲ್ಲಿ ಸರ್ವಮಾನ್ಯವಾಗುವುದನ್ನು ಹ, ಮನುಷ್ಯನಾಗಿ ಹುಟ್ಟಿದವ ಬಿಡು, ಹ. ದೇವರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ- ದೇವರೇ ಸರಿ ಇಲ್ಲ ಅಂತ ಹೇಳುವವರು ಎಷ್ಟು ಮಂದಿ ಬೇಕು? ಇದ್ದಾರಪ್ಪ. ಹಾ, ಅದೇ. ದೇವರೇ ಇಲ್ಲ ಅಂತ ಹೇಳುವವರು ಮುಂದೆ ಹುಟ್ಟಿ ಯಾರು? ಮತ್ತೆ? ಅಲ್ವಾ? ಅದೇ ಹೇಳಿದ್ದು. ಆದರೆ ಹಾಗೆಂದು ಹಾ. ದೇವರು ಇಲ್ಲ ಅಂತ ಹೇಳ್ತಾನೆ ಎನ್ನುವ ಕಾರಣಕ್ಕೆ ಬೇಕಾಗಿ ಹಾ. ಆಸ್ತಿಕನೊಬ್ಬ ಅದನ್ನು ಅದೇ ಸ್ವೀಕರಿಸುವುದಿಲ್ಲ. ಅದೇ ಈಗ ಈಗ ಹೇಳುವವನ ಊಟ- ಬಗ್ಗೆ ಯೋಚನೆ ಮಾಡ್ಲಿಕ್ಕಿಲ್ಲ. ಊಟ ಸರಿ ಇಲ್ಲ ಅಂತ ಹೇಳಿದರು 100 ಮಂದಿ ಎನ್ನುವ ಕಾರಣಕ್ಕೆ ಬೇಕಾಗಿ ಹಾ. ಇವ ಮಾರನೇ ದಿವಸ ಅನ್ನ ಸಂತರ್ಪಣೆಯನ್ನು ನಿಲ್ಲಿಸಬಾರದು. ಬಾರದು. ಈ ಕೆಸರು ಆದ್ದರಿಂದ ಕೆಸರು ಇವ ತೊಳೆದದ್ದು ಹಾ. ಯಾವನೋ ಒಬ್ಬನಿಗೆ ಉಪದ್ರ ಆಯ್ತು ಅಂತ ಹಾ. ಈ ತೊಳೆಯುವುದನ್ನು ಬಿಡಬಾರ್ದು. ಅದೇ ಹಾ. ಅವನ ಕಾಲು ಮಾತ್ರ ತೊಳೆಯುವುದಲ್ಲ, ಹಾ. ಎಲ್ಲರಿಗೂ ಸಮಸ್ಯೆ ಆಗುವುದನ್ನು ತೊಳೆಯಬೇಕು ಅಂತ ಹೇಳುವುದು ಅದು ನಾನು. ಎಲ್ಲರಿಗೂ ಅಂದ್ರೆ ಹಾ. ಬಹುಮತ ಯಾವುದು, ಹಾ. ಸರ್ವಮಾನ್ಯದಲ್ಲಿ ಹೆಚ್ಚಿನದ್ದು ಯಾವುದು, ಹಾ. ಅದನ್ನು ನೋಡ್ಬೇಕು. ಸರ್ವಾನುಮತವನ್ನೇ ನೀ ಅಂಗೀಕರಿಸುವ ಪ್ರಭು ಹೌದು ಅಂತ ಸರ್ವಾನುಮತ ಅಲ್ಲ, ಹಾ. ಬಹುವಾದ. ಅದೇ ಬಹುವಾದ ಸರ್ವಾನುಮತ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಯೋಚನೆ ಮಾಡು. ಹಾ. ಇನ್ನೊಬ್ಬರ ವಿಷಯ ಬಿಡೋಣ, ಬಿಡೋಣ. ನೇರ ನಿನ್ನಲ್ಲಿಗೆ ಬರೋಣ. ಬರುವ. ನೋಡಿದೀಯಾ? ಹಾ. ಅರಮನೆ ಕಟ್ಟಿದ್ದಿ, ಹೌದು, ಮುಂದೆ ಪ್ರಕೃತಿ ಸುಂದರವಾಗಿ ರಂಜಿಸುತ್ತಾ ಇದ್ದಾಳೆ. ಇದೆ. ಆದರೆ ಆ ಪ್ರಕೃತಿಯನ್ನೇ ನೀ ಸುಡುವುದಕ್ಕೆ ಹೊರಟಿದ್ದಿ. ಹಾ ಹಾ. ಈ ಪ್ರಕೃತಿ ಇದು ಅಗ್ನಿ ಒಂದು ಪ್ರಕೃತಿ ಅಲ್ವಾ? ಹಾಗೆ ಪ್ರಕೃತಿಯನ್ನು ಪ್ರಕೃತಿಗೆ ಬಿಡುವ ಅಂತ. ಆದರೆ ಒಂದುಂಟು, ಏನು? ಪ್ರಕೃತಿಯನ್ನು ಒಂದುಗೂಡಿಸುವಲ್ಲಿ ಏನಾದ್ರೂ ತೊಂದರೆ ಆದ್ರೆ ಹಾ. ಅದು ಪ್ರಕೃತಿಗಳು ಸೇರಿ ವಿಕೃತಿಯೇ ಆಗುವುದು. ಹೌದೌದು, ಲೆಕ್ಕಕ್ಕಿಂತ ಹೆಚ್ಚಾದ್ರೆ ವಿಕೃತಿ. ಅಲ್ವಾ? ಆದ್ದರಿಂದ ಇದು ವಿಕೃತಿಯಾಗಿದೆ, ನಿನ್ನ ಪ್ರಕೃತಿಯ ಸೇರ್ಪಡೆ ಅಂತ ಆಡುವುದು ನಾನು. ಹೇಗದು? ನೀ ಯೋಚಿಸು ಪ್ರಚೇತಸ. ಏನಾಗಿದೆ? ನಿನ್ನ ಸುತ್ತಮುತ್ತ ಇದೆ ವನ್ಯ ಪ್ರದೇಶ. ಹಾ. ಕಾಡು ಅತಂತ್ರವಾದಾಗ ಸಂರಕ್ಷಿಸುವುದಕ್ಕೆ ಅರಸರು ಬಾಧ್ಯರು. ಹೌದು. ನಾಡು ಅತಂತ್ರವಾದಾಗ ಸಂರಕ್ಷಿಸುವುದಕ್ಕೆ ಋಷಿಗಳು ಯೋಗ್ಯರು. ಹಾ. ಇದು ಸೂತ್ರಕಾರರ ಮತ. ಇದನ್ನು ನೀ ಒಪ್ಪುವನೇ ಹೌದು ಅಂತಿದ್ರೆ ಕೇವಲ ನಿನ್ನ ಈ ಅರಮನೆಯ ಸುತ್ತಲಿನ ಭಾಗವನ್ನು ಪರಿಶುದ್ಧಿಗೊಳಿಸುವುದರ ಬದಲಾಗಿ ವನವನ್ನೇ ಸುಡುವುದಕ್ಕೆ ಮುಂದಾಗಿದ್ದಿ. ಆದ್ದರಿಂದ ನಿನ್ನನ್ನು ಎಚ್ಚರಿಸುವುದಕ್ಕೆ ಇಳಿದಿದ್ದೇನೆ. ಹಾ. ಆ ವನ್ಯ ಪ್ರದೇಶವನ್ನು ಸುಡುವುದನ್ನು ಕಡಿಯುವುದನ್ನು ನಿಲ್ಲಿಸಿ ಅದರಿಂದ ಸಾಯಬಹುದಾದ ವನಸ್ಪತಿಗಳಿರ್ಬಹುದು, ಹಾ. ಅಥವಾ ವನ್ಯಜೀವಿಗಳಿರ್ಬಹುದು. ಹಾ. ಅದು ಒಂದು ರೀತಿಯಿಂದ ನಿನ್ನ ಪಾಲಿಗೆ ದೋಷವೇ ಆಗುತ್ತದೆ. ಹಾ. ದೋಷಪೂರಿತ ಪ್ರಭುವಾಗಿ ಪಟ್ಟವೇರುವುದು ನಿನಗೆ ಭೂಷಣವಾಗುವುದಿಲ್ಲ. ಹಾ. ಹಾಗಾಗಿ ಹಾ. ಆ ಕೆಲಸವನ್ನು ನಿಲ್ಲಿಸಿ ಹಾ. ವನದೇವತೆಗೆ ಪ್ರೀತ್ಯರ್ಥವಾಗುವ ಕರ್ಮವನ್ನು ಮಾಡುವಂತ ಎಚ್ಚರಿಸುವುದಕ್ಕೆ ಬಂದಿದ್ದೇನೆ. ಎನಲು ನಸುನ ಗೊತ್ತಿಲ್ಲದ ಭೂಪತಿ ಜನಕ್ಕೆ
ಕಳಂಕ ಚರಿತನಾದ ನಾರಾಯಣನ ಬಣ್ಣವಾದ್ರೂ ಕಪ್ಪೆ. ಕಪ್ಪೆ ನಿನಗೆ ಕಾಲ ಇಲ್ವಾ? ಉಂಟು. ಷೋಡಶ ಕಲಾಪೂರ್ಣ. ಅದು ಬಿಡ್ಲಿ. ಹ. ಶಶಾಂಕ ಹ್ಮ್ ಒಂದು ಮೃಗ ಚಿಹ್ನೆ ಇಲ್ವಾ? ಉಂಟು. ಅದನ್ನು ಯಾರಾದ್ರೂ ಕೊರತೆ ಅಂತ ಹೇಳಿದ್ರ? ಇಲ್ಲ. ಇಲ್ವಲ್ಲ. ಇಲ್ಲ. ಕಲೆ ಇಲ್ಲದ್ದು ಯಾವುದೂ ಇಲ್ಲ. ಹ. ಕಲೆ ಇಲ್ಲದ ಹಾಗೆ ಯಾವುದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇಲ್ಲ. ಮರ ಕಡಿಯಿತು, ಹ್ಮ್ ಒಂದು 4 ಜನರಿಗೆ ಆಶ್ರಯ ಕೊಡುತ್ತಿದ್ದ, 4 ಹಕ್ಕಿಗಳು ಕುಳಿತುಕೊಳ್ಳುತ್ತಿದ್ದ, 4 ಪ್ರಾಣಿಗಳಿಗೆ ನೆರಳು ಕೊಡುತ್ತಿದ್ದ ಹ. ಒಂದು ಮರವನ್ನು ಕಡಿದ್ರು. ಸರಿ. ಒಂದು ಉದಾಹರಣೆ ಹೇಳುವುದು ನಾನು. ಹ. ಒಂದು 5-10 ಜನ ಕುಳಿತುಕೊಳ್ಳುವ ಒಂದು ಬಂಡೆಯನ್ನು ತೆಗೆದರು. ಹ. ಈಗ ಉಪದ್ರ ಆಯ್ತು. ಹ. ಒಂದು 10-25 ವರ್ಗದವರಿಗೆ ಉಪದ್ರ ಆಯ್ತು. ಹ. ಅದನ್ನು ಸೇರಿಸಿ ಒಂದು ಮಂದಿರ ಕಟ್ಟಿದ್ರೆ ಹ. ದೇವಾಲಯ ಎಲ್ಲರೂ ಬಂದು ಕುಳಿತುಕೊಳ್ಳಿಕ್ಕೆ ಆಗುದಿಲ್ವಾ? ಆಗುತ್ತದೆ. ಈ ಮರ ಹೋಯ್ತು, ಈ ಕಲ್ಲು ಹೋಯ್ತು ಅಂತ ಹೇಳಲಿಕ್ಕೆ ಉಂಟಾ? ಇಲ್ಲ. ಇಲ್ಲ. ಅತಿ ಸರ್ವತ್ರ ವರ್ಜ್ಯೆ. ಹ. ಈ ಪ್ರಪಂಚದಲ್ಲಿ ಅತಿಯಾದದ್ದು ಏನೇ ಇರಲಿ ವರ್ಜಿಸತಕ್ಕದ್ದು. ಈಗ ಕ್ಷೀರ ಅನ್ನವನ್ನು ಉಣ್ಣುವುದು ಬಹಳ ಒಳ್ಳೆಯದು. ಹ್ಮ್ ಲೆಕ್ಕಕ್ಕಿಂತ ಹೆಚ್ಚು ತಿಂದ್ರೆ ಅದು ಅಜೀರ್ಣಕ್ಕೆ ಕಾರಣ ಅಲ್ವಾ? ಹ್ಮ್ ಪಾಯಸ ಒಳ್ಳೆಯದು, ಹ್ಮ್ ಮಿತಿ ಮೀರಿದ್ರೆ ವಿಷ ಆಗುತ್ತದೆ. ಅಲ್ವಾ? ಹ್ಮ್ ಎಷ್ಟೇ ಒಳ್ಳೆಯದಿರ್ಲಿ ಹ. ಅದಕ್ಕೊಂದು ಮಿತಿ ಉಂಟು. ಹ್ಮ್ ವನಪಾಲನೆ ಒಳ್ಳೆಯದು. ಹ. ವನ ಅಂದ್ರೆ ಎಂತದ್ದು? ಹ. ನಮಗೆ ಬೇಕಾದ ಹಾಗೆ ಬೆಳೆಸಿದ್ದು. ಬೆಳೆಸಿದ್ದು. ಇದು ಹಾಗಲ್ಲ, ಹ್ಮ್ ಬೆಳೆದದ್ದು, ತಾನಾಗಿ ಬೆಳೆದದ್ದು. ಬೆಳೆದ ಕಾಡು. ಹ. ಇದು ಹೀಗೆ ಉಳಿದ್ರೆ ಹ. ನೀನ್ ಹೇಳಿದ್ಯಲ್ವಾ, ಹ. ಆರಣ್ಯಕದಿಂದ ನಗರಕ್ಕೆ ಒಳ್ಳೆಯದು. ಒಳ್ಳೆಯದು. ನಗರದವರು ಅರಣ್ಯವನ್ನು ಉಳಿಸಬೇಕು. ಉಳಿಸಬೇಕು. ಎಂತದು ಉಳಿಸುವುದು? ಏನು? ನಗರವೇ ಇಲ್ಲದಾಗಿ ಹೋಗುತ್ತದೆ, ನಾಗರಿಕತೆ ಇಲ್ಲದಾಗಿ ಹೋಗುತ್ತದೆ. ಹ. ಹ. ಹಾಗಾಗಿ ಎಲ್ಲವನ್ನು ಸುಡುವುದಕ್ಕೆ ಆರಂಭ ಮಾಡಿದ್ದೇನೆ. ಹ. ಯೋಚನೆ ಮಾಡಬೇಡ ನೀನು. ಹ. ಮರವೇ ಇಲ್ಲದ ಹಾಗೆ ಮಾಡ್ತೇನೆ ಅಂತ ಭಾವಿಸಬೇಡ. ಮತ್ತೆ ರಾಜಮಾರ್ಗದ ಆ ಕಡೆ ಈ ಕಡೆ ಎಲ್ಲ ವೃಕ್ಷ ಸಾಲು ವೃಕ್ಷಗಳನ್ನೆಲ್ಲ ನಡ್ಲಿಕ್ಕೆ ಉಂಟು. ಅದು ಮತ್ತೆ 4 ಚತುಷ್ಪದದ ಮಧ್ಯೆ ಎಲ್ಲ ನಡ್ಲಿಕ್ಕೆ ಉಂಟು. ಅದು ಬೇರೆ ಬೇರೆ ಎಲ್ಲ ನಮ್ಮದು ಸಿದ್ಧತೆ ಉಂಟು. ನಿನ್ನ ಆಯುಸ್ಸು ಮುಗಿಯುವಲ್ಲಿವರೆಗಾದ್ರೂ ಅದು ಮೇಲೆ ಬಂದೀತ? ಯಾವುದು ಸಣ್ಣ ಆಯುಷ್ ಅಲ್ಲ ನನ್ನದು. ಕೆಲವರದ್ದೆಲ್ಲ ಘೋಷಣೆಯಲ್ಲೇ ಮುಗಿಯುತ್ತದೆ, ಪೋಷಣೆಯಲ್ಲಿ ಇರುವುದಿಲ್ಲ. ನಿನ್ನದು ಸಮಸ್ಯೆ ಏನಾದದ್ದು ಗೊತ್ತುಂಟಾ? ಹ. ನೀನು ಮೇಲೆ ಇದ್ದು ಹ. ಈ ಘೋಷಣೆ ಮಾಡದವರನ್ನೇ ನೋಡಿದ್ದು. ಹ. ಮಾಡಿದ ಮೇಲೆ ಘೋಷಣೆ ಮಾಡಿದವರನ್ನು ನೋಡ್ಲೇ ಇಲ್ಲ. ನನಗೆ ನಾವೆಲ್ಲ 2ನೇ ವರ್ಗದವರು. ಹ. ಹೌದೌದು. ಹ. ಹ. ನಾವೆಲ್ಲ ಸುಮ್ಮನೆ ಭರವಸೆ ಕೊಡುವ ಕ್ರಮವೇ ಇಲ್ಲ. 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 ಯಾಕೆ? ನೀವು ಇದ್ದದ್ದನ್ನೆಲ್ಲ ಕಾಡಾಗಿ ಬೆಳೆಯುವುದಕ್ಕೆ ಬಿಟ್ಟವರು. ಓ, ಇದ್ದದ್ದನ್ನೆಲ್ಲ ಕಾಡಾಗಿ ಬೆಳೆಯುವುದಕ್ಕೆ ಕಾರಣ ಏನು ಅಂತ ಗೊತ್ತುಂಟಲ್ಲ? ಗೊತ್ತಿದೆ. ನಾವು ಇದ್ದದದ್ದಲ್ಲ, ಹ. ಇಲ್ಲದೇ ಆದದ್ದು. ಹ. ಈಗ ಆದ್ರೆ ಹೋಗುವಾಗ ಹೊಣೆಗಾರಿಕೆ ಇತ್ತಲ್ಲ ನಿಮಗೆ, ಇತ್ತು. ವ್ಯವಸ್ಥೆ ಮಾಡಿ ಹೋಗುವುದು. ಹೌದು. ಇನ್ನ ವ್ಯವಸ್ಥೆಯಲ್ಲಿ ಅಸ್ಥಿರತೆ ಖಂಡಿತ ಅಲ್ಲ. ಏನಾಯ್ತು? ಆದ್ದರಿಂದ ಅಲ್ವೇ ಇಷ್ಟೆಲ್ಲ ಆದದ್ದು. ಈಗ ಅಸ್ಥಿರತೆ ಖಂಡಿತ ಕಾಣಲಿಲ್ಲ ಅಂತ ನನ್ನ ವಾದ ಇಲ್ಲ. ಹ. ಅಸ್ಥಿರತೆ ಖಂಡಿತು ಎನ್ನುವ ಕಾರಣಕ್ಕಾಗಿ ಹ. ನಮ್ಮ ಮನೆಯಲ್ಲಿ ಇಲಿ ಬಂದಿದೆ, ಹ. ಇಲಿಯನ್ನು ಓಡಿಸಲಿಕ್ಕೆ ಕಷ್ಟ ಉಂಟು ಅಂತ ಮನೆಗೆ ಬೆಂಕಿ ಕೊಡುದಾ? ಅಲ್ಲ, ಅಸ್ಥಿರತೆ ಬಂತು ಅಂತ ಹೇಳಿ ವೈರಾಗ್ಯ ತಾಳಿ ತಪಸ್ಸಿಗೆ ಹೋಗುದಾ? ಇಲ್ಲಿಗೆ ಒಂದು ವ್ಯವಸ್ಥೆ ಮಾಡಬೇಡುವಾ? ಬೇಕು. ಮತ್ತೆ ಈಗ ಅದಕ್ಕೆ ಬೇಕಾಗಿ ಇಲಿಯನ್ನು ಬಂದ ತೆಗೆಯುವುದಕ್ಕೆ ಮನೆ ತೆಗೆಯುವುದಲ್ಲಲ್ಲ. ಅದೇ ಹೇಳಿದ ನೀನು ಹೇಳಿದ ಅಸ್ಥಿರತೆ ಎನ್ನುವ ಇಲಿಯನ್ನು ತೆಗೆಯುವುದಕ್ಕೆ ಬೇಕಾಗಿ ನನ್ನ ರಾಜಕೀಯ ಜೀವನ ಎನ್ನುವಂತ ಮನೆಗೆ ಬೆಂಕಿ ಕೊಡ್ಲಿಕ್ಕೆ ಆಗುದಿಲ್ಲ. ರಾಜಕೀಯ ಜೀವನ ಎನ್ನುವ ಮನೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಆದ ಅಸ್ಥಿರತೆ ಎನ್ನುವ ಇಲಿಯನ್ನು ಓಡಿಸಲಿಕ್ಕೆ ಹೊರಟಿದ್ದೇನೆ ಅಂತ. ಆದ್ದರಿಂದ ನನ್ನ ಉಪಮೇಯ ಅಲ್ಲಿರುವುದು. ಹಾಗಾಗಿ ಈ ಕಾಡನ್ನು ಕಡಿಯುವುದು ಲೋಕದಲ್ಲಿ ವನ ಇರಬಾರ್ದು ಎನ್ನುವ ಕಾರಣಕ್ಕಾಗಿ ಅಲ್ಲ, ವನ್ಯಜೀವಿಗಳು ಇರಬಾರ್ದು ಎನ್ನುವ ಕಾರಣಕ್ಕಾಗಿ ಅಲ್ಲ. ನಾವಿರ್ಲಿಕ್ಕೆ ಬೇರೆ ನಮಗೆ ಉಪಾಯ ಇಲ್ಲ, ಇದೇ ಇರುವ ದಾರಿ. ಹಾಗಾಗಿ ವನ್ಯ ಮೃಗಗಳು ಉಳಿಸುವುದಕ್ಕೆ ಬೇಕಾಗಿ ವನವನ್ನು ಕಡಿದಿದ್ದೇನೆ, ವನವನ್ನು ಸುಟ್ಟಿದ್ದೇನೆ. ಸುಡದೆ ಬೇರೆ ವಿಧಿ ಇಲ್ಲ ಚಂದ್ರ. ಅಯ್ಯೋ ಪ್ರಚೇತಸ, ಭೂಮಿಗೆ ಬೇಜನ ವಿವಾ ತರುಗಳ ಗಮನಿ ನಿರ್ಮಿತ ನಗರ
ಮಂಕನು ತೊರೆದು ನಿಲ್ಲಿದು ಭವನ ವ್ಯೋಮೆ ಕವಿದ ಮಂಕನು ತೊರೆದು ನಿಲ್ಲಿದು ಭುವನ ಶೋಭೆ ಭುವನ ಶೋಭೆ ಭುವನ ಶೋಭೆ ಕವಿದ ಮಂಕನು ತೊರೆದು ನಿಲ್ಲಿದು ಭುವನ ಶೋಭೆ ಭೂಮಿಗೆ ಬೇಜಜವೀವತಗಳ ಸವದಿ ನಿರ್ಮಿಪ ನಗರ ಯಾಕೆ ನಿರ್ಮಿಪ ನಗರ ವ್ಯಾತಗೆ ಕವಿದ ಮಂಕನು ತೊರೆದು ನಿಲ್ಲಿದು ಕವಿದ ಮಂಕನು ತೊರೆದು ನಿಲ್ಲಿದು ಭುವನ ಶೋಭೆ ಭುವನ ಶೋಭೆ ಅಚೇತಸ ಸುಧಾಕರ. ಒಬ್ಬರಲ್ಲ ಇಬ್ಬರಲ್ಲ ಹಾ 10 ಮಂದಿ ಇದ್ದೀರಿ ನೀವು. ಹೌದು. ರಾಜಧರ್ಮದ 10 ಮುಖಗಳಂತೆ ಕಂಗೊಳಿಸುತ್ತಾ ಇದ್ದೀರಿ. ಹಾ ಅದರಲ್ಲಿಯೂ ನೀ ಹಿರಿಯವ. ಹೌದು. ಯೋಚಿಸು. ಹಾ ಕೇವಲ ಈ ವೃಕ್ಷರಾಜಿಗಳನ್ನು ಕಡಿಯುವುದರಿಂದ ಹಾ 10 ಮನೆಗೆ ಆಶ್ರಯವಾಗುತ್ತದೆ. ಹಾ 10 ಮಂದಿಗೆ ಬದುಕಿಗೆ ಬೇಕಾದ ವ್ಯವಸ್ಥೆ ಆಗುತ್ತದೆ. ಹಾ. ಇಷ್ಟು ಮಾತ್ರ ನೀ ಯೋಚಿಸಿದೆ. ಹಾ ಏನು ಯೋಚಿಸಬೇಕಿತ್ತು? ಕೆಲವೊಂದು ಸಲ ಏನಾಗುತ್ತದೆ ಬಲ್ಲೆಯ, ಏನಾಗುತ್ತದೆ? ಕೇವಲ ನಮ್ಮವರನ್ನು ಉಳಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಹಾ. ಕೇವಲ ನಮ್ಮ ಬಗೆಗಾಗಿ ನಾವು ಚಿಂತಿಸ್ತೇವೆ. ಹಾ ಸಾರ್ವತ್ರಿಕವಾದ ಹಿತದ ಚಿಂತನೆ ಮಾಡಿದ್ರೆ ಹಾ. ನಮ್ಮವರನ್ನು ಹೇಗೆ ಉಳಿಸಬೇಕು, ಹಾ. ಸಾರ್ವತ್ರಿಕವಾಗಿ ಹೇಗೆ ರಕ್ಷಣೆ ಒದಗಬೇಕು ಹಾ. ಎನ್ನುವ ಕಲ್ಪನೆಗೆ ನಾವು ಒಳಗಾಗಿ ಬಿಡ್ತೇವೆ. ನನ್ನ ಪ್ರಜಾ ಜನರಲ್ಲಿ ಆ, ಈ ವನವನ್ನು ಅಗ್ನಿಗೆ ಆಹುತಿ ಕೊಡುವುದಕ್ಕೆ ಹಾ. ಒಬ್ಬನೇ ಒಬ್ಬ ವಿರೋಧಿಸಿದವ ಇಲ್ಲ. ಇಲ್ಲ. ಆದ್ರೆ ಇದೀಗ ವನದೇವತೆಯೇ ಅಳುತ್ತಾ ಇದ್ದಾಳೆ. ಹಾ? ಪ್ರಕೃತಿ ದೇವತೆಯ ಅರಮನೆಯಂತೆ ಕಂಗೊಳಿಸಬೇಕಾದ ವನ್ಯಭಾಗ ಹಾ. ಇವತ್ತು ಮಸಣ ಸದೃಶವಾಗಿ ಗೋಚರಿಸ್ತಾ ಉಂಟು. ಅದು ವನದೇವತೆಯೇ ತಾನು ಕಣ್ಣೀರ್ ಕರೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಅದು ಆ, ಬೇಡದ್ದೆಲ್ಲ ಮಾಡಿ ಆ, ಮರಣದಂಡನೆ ಸಿಕ್ಕಿದ ಕಳ್ಳನ ತಾಯಿಯೂ ಅಳುವುದೇ. ಆದ್ರೆ ಅವಳು ಅಳ್ತಾಳೆ ಅಂತ ಕಳ್ಳನಿಗೆ ಮರಣದಂಡನೆ ಕೊಡದೆ ಇರ್ಲಿಕ್ಕಾಗ್ತದ? ಆದ್ರೆ ಪ್ರಕೃತಿ ಮಾಡಬೇಕಾದನ್ನು ಮಾಡುವಾಗ ಕೆಲವರಿಗೆಲ್ಲ ಬೇಸರ ಆಗ್ತದೆ. ಏನು ಮಾಡುದು? ಆದ್ರೆ ಪ್ರಕೃತಿ ದೇವತೆಯನ್ನು ಕಳ್ಳನ ತಾಯಿ ಅಂತ ಹೇಳಲಾಗದಲ್ಲ. ಅಂದ್ರೆ ನಾವಿಲ್ಲದಾಗ ಇಲ್ಲಿ ಬೆಳೆದದ್ದು ಒಂದು ರೀತಿಯ ಕಳ್ಳ ಬೆಳವಣಿಗೆ. ಅಲ್ಲ. ಅದನ್ನ ನಾಶ ಮಾಡಿದ್ದು ನಾವು. ಕೆಲವು ಅವಳಿಗೆ ಸ್ವಲ್ಪ ನೋವಾಗಿರ್ಬಹುದು. ಕೆಲವು ಸಲ ಏನಾಗುತ್ತದೆ ಬಲ್ಲೆಯ, ಏನಾಗ್ತದೆ? ನಮ್ಮ ಅಧಿಕಾರದಲ್ಲಿ ಕೆಲವರನ್ನು ಬೆಳೆಯಲಿಕ್ಕೆ ಬಿಟ್ಟದ್ದೇ ನಮ್ಮ ದೋಷ ಅಂತ ನಾವು ಒಪ್ಪಿಕೊಳ್ಳುವುದಿಲ್ಲ. ಅದು ನಮ್ಮ ದೌರ್ಭಾಗ್ಯ. ಅದೇ ಹೌದಾ? ಆ, ನೀನು ಅದು ಗಟ್ಟಿ ಉಂಟಲ್ಲ ನಿನಗೆ. ಖಂಡಿತ. ಹಾಗಾಗಿಯೇ ನಮ್ಮ ಅಧಿಕಾರದಲ್ಲಿ ಇದನ್ನು ಬೆಳೀಲಿಕ್ಕೆ ಬಿಟ್ಟದ್ದು ತಪ್ಪು ಅಂತ ಬುಡ ಸಮೇತ ತೆಗೆದದ್ದು. ಆದರೆ ಬೆಳೆಯುವುದಕ್ಕೆ ಬೆಳೀಲಿಕ್ಕೆ ಬಿಡಬಾರದನ್ನು ಬೆಳೀಲಿಕ್ಕೆ ಬಿಟ್ಟಿದ್ದೇನೆ, ಹಾ. ಅದಕ್ಕೆ ಬೇಕಾಗಿ ಬುಡ ಸಮೇತ ತೆಗೆದದ್ದು. ಈಗ ಬೆಳೆಯುವ ಸರಿ ಉಂಟು. ನೀನು ಹೇಳಿದ್ದು ನನಗೆ ಸರಿಯಾಗಿ ಅಲ್ಲ, ಸರಿ ಆಗುತ್ತದೆ. ಹಾ. ಆದ್ದರಿಂದ ಮುಂದಿನ ಭಾಗವನ್ನು ನೀ ಅವಲೋಕನ ಮಾಡಿ. ಏನು? ಬೆಳೆಯುವುದಕ್ಕೆ ಬಿಟ್ಟುದರ ಪರಿಣಾಮ ಏನಾಗಿದೆ? ಏನಾಗಿದೆ? ಕೇವಲ ತೆಗೆಯಬೇಕಾದದ್ದು ಮಾತ್ರ ಹೋಗುತ್ತಾ ಇಲ್ಲ, ಮತ್ತೆ? ಉಳಿಯಬೇಕಾದದ್ದು ಹೋಗುತ್ತದೆ. ಈಗ ಕಾಡೊಂದಕ್ಕೆ ನೀ ಬೆಂಕಿ ಕೊಡ್ತಿ ಅಂತ ಇಟ್ಟುಕೋ, ಹಾ. ಅದರಲ್ಲಿ ಗಂಧದ ಮರವನ್ನು ಬೇರೆ ಮಾಡುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಆಗುದಿಲ್ಲ. ಅಲ್ವಾ? ಇಲ್ಲ. ಔಷಧೀಯ ಸತ್ವವುಳ್ಳ ವೃಕ್ಷಗಳನ್ನು ಬೇರೆ ಮಾಡುವುದಕ್ಕಾಗುವುದಿಲ್ಲ. ಆಗೋದಿಲ್ಲ. ಕಾಡ ಮೃಗಗಳಿಗೆ ಬೇಕಾದ ವೃಕ್ಷಗಳ ಹಣ್ಣುಗಳಲ್ಲಿ ಸಿಗುತ್ತವೆ, ಹಾ. ಅವುಗಳನ್ನು ಉಳಿಸುವುದಕ್ಕೆ ನಿನಗಾಗುವುದಿಲ್ಲ. ಆಗೋದಿಲ್ಲ. ಆವಾಗ ಸಾರ್ವತ್ರಿಕವಾಗಿ ನಾಶವಾಗುತ್ತದೆ. ಹಾ. ಈ ದೃಷ್ಟಿಕೋನವನ್ನಿಟ್ಟುಕೊಂಡು ಹಾ. ನಾ ಹೇಳುವುದಕ್ಕೆ ಬಂದದ್ದು, ಹಾ. ಇದರಿಂದ ಬರುವುದು ಭುವನ ಕ್ಷೋಭೆ. ಹಾ. ಭುವಿಗೆ ಭೇಷಜವೀವತರುಗಳು. ಹಾ. ಈ ಭುವಿಗೆ ಹಾ. ಒಳಿತನ್ನು ಮಾಡುವ, ಹಾ. ವೃತ್ತಿಯನ್ನುಂಟು ಮಾಡುವ, ಹಾ. ಔಷಧವನ್ನು ಕೊಡುವ ಹಾ. ವೃಕ್ಷಗಳು ನಿನ್ನ ಸುಡುವಿಕೆಯಿಂದ ನಾಶವಾಗುತ್ತವೆ. ಹಾ. ಹಾಗಾದ ಕಾರಣ ಅಂತ ವೃಕ್ಷಗಳು ನಾಳೆ ಉಳಿಯಲಿಲ್ಲ ಅಂತಾದ್ರೆ ಹಾ. ನಮ್ಮ ಭವಿಷ್ಯದ ಪೀಳಿಗೆಗೆ ಹಾ. ನಮ್ಮಲ್ಲೇ ಉಂಟು ಎನ್ನುವ ಸ್ವದೇಶಿ ಕಲ್ಪನೆಯೇ ಇಲ್ಲವಾಗುತ್ತದೆ. ಹಾ. ಆದ್ದರಿಂದ ಸ್ವದೇಶಿ ಕಲ್ಪನೆ ಉಂಟಾಗಬೇಕು ಅಂತಿದ್ರೆ ಹಾ. ನಮ್ಮಲ್ಲಿ ಇರುವಂತಹದ್ದನ್ನು ನಾವು ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ನಾನೀಗ ಇಲ್ಲಿಂದ ಕಡಿದು ವಿದೇಶದ ತಳಿ ತರುವುದಿಲ್ಲ. ಗೊತ್ತಿದೆ ನನಗೆ, ನಮ್ಮದೇ ಬೆಳೆಸೋದು. ಮತ್ತೆ ಆದ್ರೆ ಇಲ್ಲಿಂದ ನೀ ಕಡಿದುದರ ಪರಿಣಾಮ ಏನು? ಏನು? ಉತ್ತಮವಾದದ್ದು ಹೋಯಿತು ಅಂತಾದ್ರೆ ಮರುಹುಟ್ಟಾಗುವುದಿಲ್ಲ. ಹಾ. ಮರುಹುಟ್ಟು ಆಗಬೇಕು ಅಂತಿದ್ರೆ ಅವುಗಳನ್ನು ಉಳಿಸುವ ಪ್ರಯತ್ನ ಮಾಡು. ಹಾ. ನಿನಗೆ ಬೇಕು ಬೇಕು ಎನ್ನುವುದೇನು? ಅರಣ್ಯವನ್ನಾದರೂ ಈಗ ಅರಣ್ಯವನ್ನು ಉಳಿಸಿತು. ಅರಣ್ಯವನ್ನಾದರೂ ಅರಮನೆಯನ್ನಾಗಿ ಪರಿವರ್ತನೆಗೊಳಿಸಬಹುದಾದಂತಹ
ರಾಜತ್ವ ಅಲ್ಲ, ಅದೇ ದಾಂಪತ್ಯ ಅದೇ ಶಕ್ತಿ ಅದೇ ನಿನ್ನಲ್ಲಿ ಉಂಟು. ಅಲ್ಲ ಅದು ಹೇಗೆ ಹೇಗೆ ಅರಣ್ಯವನ್ನು ಅರಮನೆಯಾಗಿ ಹೇಗೆ ಪರಿವರ್ತಿಸ ಆಗುತ್ತದೆ? ಹೇಗೆ? ಈಗ ಅರಮನೆಯಲ್ಲಿ ಇರಬೇಕಾದಂತಹ ಯಾವ ಉತ್ತಮವಾದಂತಹ ಸದ್ವಸ್ತುಗಳುಂಟು, ಅರ್ಥಾತ್ ಅರಮನೆಯ ಮುಂದೆ ಅಂತ ವೃಕ್ಷಗಳನ್ನು ಉಳಿಸು, ಅಲ್ಲ ಬೆಳೆಸು. ಈಗ ಒಂದು ಅರಮನೆ ಕಟ್ಟಲಿಕ್ಕೆ ಜಾಗ ಬೇಕಾ? ಉಂಟು. ನನ್ನನ್ನು ನಂಬಿದವರಿಗೆ ಒಂದೊಂದು ಮನೆ ಬೇಕಾ? ಬೇಕು. ಆಶ್ರಯ ಕೊಡಬೇಕಾ? ಕೊಡಬೇಕು. ಅವರಿಗೆ ವಸತಿ ಬೇಕಾ? ಬೇಕು. ಮತ್ತೆ ನೀನು ಹೇಳಿದ ಹಾಗೆ ಒಂದು 4 ಮರಗಳನ್ನು ಕಡಿದ್ರೆ ಸಾಕಾ? ಇಡೀ ರಾಜ್ಯದವರಿಗೆ ಬೇಕಲ್ಲ ಮನೆ. ಈಗ ನಾನು ಇದ್ದ ಕಾಡೆಲ್ಲ ನಾಶ ಮಾಡ್ಲಿಕ್ಕೆ ಹೋದಲ್ಲ, ನಮ್ಮ ನಗರದಲ್ಲಿ ಬೆಳೆದ ಅವನವನ್ನು ನಾಶ ಮಾಡ್ಲಿಕ್ಕೆ ಹೊರಟದ್ದು. ಈಗ ನಿನ್ನ ನಗರದಲ್ಲಿ ಬೆಳೆಯತಕ್ಕ ಕಾಡು ಮಾತ್ರ ಇದರಿಂದ ಹಾಳಾಗುವುದಲ್ಲ, ನಿನ್ನ ಜನವರ್ಗಕ್ಕೆ ನೀನಿತ್ತ ನೇಮದಿಂದ ಭುವನಕ್ಷೋಭೆ ಅಂತ ಆಡಿದ್ದೇನೆ. ನಿನಗೆ ಎಷ್ಟು ಬೇಕು ಅದನ್ನು ಮೀರಿದ ವನವೆಲ್ಲ ನಾಶವಾಗುತ್ತದೆ, ಅದರಿಂದ ಸಮಸ್ಯೆ ಆಗುತ್ತದೆ. ಸರಿಯಾಗಿ ಕಾಡು ಬೆಳೆಯುವುದರ ಪರಿಣಾಮ ಇಳೆಗೆ ಮಳೆ ಬರ್ತದೆ, ಕಾಲ ಕಾಲಕ್ಕೆ ಬೇಕಾದಂತಹ ಸತ್ಫಲಗಳು ಪ್ರಾಪ್ತಿಯಾಗುತ್ತವೆ. ಆದ್ದರಿಂದ ನೀ ಮಾಡುವ ಕರ್ಮವನ್ನು ಇಲ್ಲಿಗೆ ನಿಲ್ಲಿಸು, ಮುಂದೆ ಮಾಡುವುದು ಬೇಡ. ಉಂಟಲ್ಲ ನಿನಗೆ ಜಾಗ, ಆ ಕಾಲಕ್ಕಾಗುವಾಗ ಮತ್ತು ನಿನ್ನ ವೃತ್ತಿಗೆ ಹೇತುವಾಗಬಹುದು. ಉತ್ತಮವಾದ ವೃಕ್ಷದ ನಾಶಕ್ಕೆ ಕಾರಣರಾಗಬೇಡ, ವನದೇವತೆಯ ಕಣ್ಣೀರಿಗೆ ಪ್ರಭುವಾಗಿ ನೀ ಕಾರಣನಾಗಬೇಡ. ಆದ್ದರಿಂದ ಎಚ್ಚರಿಸ್ತಾ ಇದ್ದೇನೆ, ಅಂಬರದಿಂದ ಇಳಿದಿದ್ದೇನೆ, ಲೋಕಕ್ಕೆ ತಂಪು ಕೊಡುವ ಚಂದ್ರನಾಗಿ ನಿನ್ನ ಬದುಕನ್ನು ತಂಪಾಗಿಸುವುದಕ್ಕಾಗಿ, ನಿನ್ನ ಪ್ರಕೃತಿಯನ್ನು ತಂಗದಿರನ ಕಿರಣದಿಂದ ಬೆಳಗಿಸುವುದಕ್ಕೆ ಬೇಕಾಗಿ ಇಳಿದು ಬಂದಿದ್ದೇನೆ. ನಿನ್ನ ಈ ಕೃತಿಯನ್ನು ನಿಲ್ಲಿಸು. ನೀನು ಅಂಬರದಿಂದ ಅಂದ್ರೆ ಆಕಾಶ ಇಟ್ಟಡಿಯ ಹಿಂದಿರಿದು ಬೆಳೆದವ ದಿಟ್ಟ ನುಡಿ ಗಡಿ ಗಂಗೆ ದಿಟ್ಟ ನುಡಿ ಗಡಿ ಗಂಗೆ ಪ್ರಪಂಚದಲ್ಲಿ 2 ಧರ್ಮಗಳು ತೊಡಕಾದ್ರೆ ಗೌಣ ಧರ್ಮವನ್ನು ಬಿಟ್ಟು ಪ್ರಧಾನ ಧರ್ಮವನ್ನು ಅಳವಡಿಸಿಕೊಳ್ಳುವುದು ವಿವೇಕಿಯಾದವನಿಗೆ ಲಕ್ಷಣ. ಸತ್ಯ. ನಾವು ತಾಯಿಯನ್ನು ಮೆಟ್ಟಬಹುದಾ? ಕೂಡದು. ಭೂಮಿ ಯಾರು? ತಾಯಿ ಸಮಾನಳು. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮಿ. ಕ್ಷಮಿಸು ಅಂತ ಕೈ ಮುಗಿದು ಮತ್ತೆ ನಾವು ಒದಿತೇವೆ. ಒದಿಯದೆ ಉಪಾಯ ಇಲ್ಲ. ಯಾಕೆ? ಬದುಕಲಿಕ್ಕೆ ಆಗುದಿಲ್ಲ. ಸರಿ. ನೀನು ತಾಯಿಗೆ ಮೆಟ್ಟಿ ಬದುಕುದಾ? ನೀನು ಮಲಗಿದಲ್ಲೇ ಇರು ಅಂತ ಹೇಳಿದ್ರೆ ಅವನಿಗೆ ತಲೆ ಸರಿ ಉಂಟಾ? ಇಲ್ಲ. ಇಲ್ಲಲ್ಲ. ವನದೇವಿ ಕಣ್ಣೀರು ಸುರಿಸ್ತಾ ಇದ್ದಾಳೆ, ನೀನು ಅರಣ್ಯ ನಾಶ ಮಾಡುವುದಾ? ಗೌಣವಾದದ್ದು ಕೆಲವರಿಗೆಲ್ಲ ಗೌಣವಾದಂತಹ ಕೆಲವು ಬೇಸರ ಬರ್ತದೆ, ಆದ್ರೆ ಅದಕ್ಕೊಂದು ಪ್ರಾಯಶ್ಚಿತ ಮಾಡುವ. ಏನು? ಏನಾದ್ರೂ ಒಂದು ಪ್ರಾಯಶ್ಚಿತ ಮಾಡುವ. ವನದೇವಿಯ ಕಣ್ಣೀರಿಗೆ ಬೇಕಾಗಿ ಒಂದು ಪ್ರಾಯಶ್ಚಿತ. ಮುಂದೆ ಒಂದು 100 ವೃಕ್ಷಗಳನ್ನು ನಡುವ ವನ ಮಹೋತ್ಸವ, ಏನಾದ್ರೂ ಒಂದು ಕಾರ್ಯಕ್ರಮ ಇಡುವ. ಮುಂದೆ ನಿನ್ನಂತಹವರೆಲ್ಲ ಅದನ್ನೇ ಮಾಡ್ತಾರೆ, ಲೋಕದಲ್ಲಿ ಕಾಡು ಇಲ್ಲ ಅಂತ ಆಗುತ್ತದೆ. ನನ್ನಂತ ಮಾಡುವವರೆಲ್ಲ ನನ್ನಂತವ್ರು ಅಂತ ಆಗುದಿಲ್ಲ. ನನ್ನನ್ನು ಸರಿಯಾಗಿ ಆದರ್ಶವಾಗಿ ಸ್ವೀಕರಿಸಿ ಮಾಡಿದ್ರೆ ಸರಿ. ಸುಮ್ಮನೆ ಒಬ್ಬ ಮಾಡಿದಂತ ಗೊತ್ತಿಲ್ಲದ ಕೆಲವು ಮಾಡುವವರಿದ್ದಾರೆ. ಅದೇ ಸಮಸ್ಯೆ ಆಗುವುದು ಅಂತ. ಒಬ್ಬ ಕಾಶಿಗೆ ಬ್ರಾಹ್ಮಣ ಹೋದಂತೆ, ಹೋಗುವಾಗ ದೊಡ್ಡ ಬಂಗಾರದ ಗಂಟೆ ಇತ್ತಂತೆ. ಬಂಗಾರದ ಗಂಟನ್ನು ಎಲ್ಲಿಡುದು? ಇಡ್ಲಿಕ್ಕೆ ಜಾಗ ಇಲ್ಲ. ಮರಳನ್ನು ತೋಡಿದ ಗಂಟನ್ನು ಒಳಗಿಟ್ಟ ಮೇಲೆ ಒಂದು ಶಿವಲಿಂಗ ಮಾಡಿದ, ನೀರಿಗಿಳಿದು ಸ್ನಾನ ಮಾಡಿದ. ಮೇಲೆ ಬರುವಾಗ ಶಿವಲಿಂಗ ಇದ್ದ ಅಡಿಯಲ್ಲಿ ನನ್ನ ಗಂಟುಂಟು ಅಂತ ಸ್ಪಷ್ಟ ಅಲ್ವಾ? ನಿಜ. ಮತ್ತೆ ತಕೊಳ್ಬಹುದು ಅಂತ. ಇದನ್ನು ಯಾರೋ ಒಬ್ಬ ನೋಡಿದ,
ಕಾಶಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಶಿವಲಿಂಗ ಮಾಡಿಯೇ ಇಳಿಬೇಕು ಅಂತ ಅವನಿಗೆ ಆಯ್ತು. ಹ, ಅವನಿಗೆ ಯಾಕೆ ಇವ ಮಾಡಿದ್ದು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಅವ ಮಾಡಿದ್ದನ್ನು ನೋಡಿದ್ದಾನೆ. ನೋಡಿದ. ಕಾಶಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಶಿವಲಿಂಗ ಮಾಡಿ ಇಳಿಬೇಕು ಅಂತ ಹ, ಒಬ್ಬೊಬ್ಬರೇ ನೋಡಿ ನೋಡಿ ಇಳಿದು ಶಿವಲಿಂಗ ಮಾಡಿ ನೋಡಿ ಇಳಿದು. ಹಾ. ಇವ ಬರ್ತಾನೆ, 1000 ಶಿವಲಿಂಗ ಉಂಟಂತೆ. ಹ. ಈ ಮೂಢನಂಬಿಕೆಯ ಆದರ್ಶದ ಮಧ್ಯೆ ನನ್ನೊಂದು ಬಂಗಾರದ ಗಂಟು ಹೋದದ್ದೇ ಅಂತ ಶಪಿಸಿಕೊಂಡು ಹೋದನಂತೆ. ಹ. ಆದರ್ಶ ಅಂತ ಹೇಳಿದ್ರೆ ಏನು ಅಂತ ತಿಳಿಯದೆ ಅದನ್ನು ಸ್ವೀಕರಿಸುವುದಲ್ಲ. ಆದ್ರೆ ಒಂದುಂಟು, ಏನು? ಆ ಬಂಗಾರದ ಗಟ್ಟಿನಲ್ಲಿ 1000 ಶಿವಲಿಂಗ ಮಾಡಿಸಿ ಉಳಿದವರಿಗೂ ಪುಣ್ಯ ಕೊಡಿಸಿದನಲ್ಲ. ಪುಣ್ಯ ಎಂತದ್ದು? ಹ, ಪುಣ್ಯ ಎಂತದ್ದು? ಲಿಂಗ ಮಾಡಿ ಅರ್ಚಿಸಿದ ಅಲ್ಲಲ್ಲ, ಪುಣ್ಯ. ಅದ ಪುಣ್ಯ ಎಂತದ್ದು? ಹ, ಮರಳಿನಲ್ಲಿ ಆದ ಶಿವಲಿಂಗ. ಹ. ಇನ್ನೊಂದುಂಟು, ಹ, ಸಂಕಲ್ಪ ಇಲ್ಲದೆ ಮಾಡಿದ ಯಾವ ಕಾರ್ಯಕ್ಕೂ ಪುಣ್ಯ ಬರುವುದಿಲ್ಲ. ಇಲ್ಲ. ಹಾಗೆ ಪುಣ್ಯ ಬರುವುದಿದ್ರೆ ಹ. ತೀರ್ಥಕ್ಷೇತ್ರದಲ್ಲಿರುವ ಕಪ್ಪೆ ಮೀನುಗಳೆಲ್ಲ ಸಪ್ತರ್ಷಿಗಳಾಗಬೇಕಿತ್ತು. ಅಲ್ವಾ? ಅವುಗಳಿಗೆ ಗೊತ್ತಿಲ್ಲ ಅದರಿಂದ ತೀರ್ಥ ಸ್ನಾನ ಆಗ್ತದೆ ಅಂತ. ಆಗುವುದಿಲ್ಲ. ಗೊತ್ತಿದ್ದು ಮಾಡಿದ್ರೆ ಮಾತ್ರ ಪುಣ್ಯ ಬಲ ಬರುವುದು. ಆದ್ರೆ ಇಲ್ಲ, ಇವರ ಸಂಕಲ್ಪ ಇದ್ದದ್ದು ಸ್ನಾನ ಮಾಡ್ಬೇಕಿದ್ರೆ ಶಿವಲಿಂಗ ಮಾಡಬೇಕು. ಅದನ್ನ ಒಟ್ಟು ಹ. ಆದರ್ಶವಾಗಿ ಸ್ವೀಕರಿಸಿ. ಹ, ಹಾಗೆ ಹ. ಆದರ್ಶವಾಗಿ ಸ್ವೀಕರಿಸುವವರಲ್ಲಿ ವಿವೇಕ ಬೇಕು. ಬೇಕು. ಹೇಳಿದ್ಯಲ್ಲ ನೀನು. ಹ್ಮ್. ಹಾಗೆ ಮಾಡಕೂಡದು. ಉಳಿಸು. ಯಾವುದನ್ನು ಉಳಿಸುವುದು? ಔಷಧಿ ಎಂತದಕ್ಕೆ? ಎಂತದಕ್ಕೆ? ಮನುಷ್ಯರು ಬದುಕಲಿದ್ರೆ ಔಷಧಿ ಯಾಕೆ? ಆರೋಗ್ಯಕ್ಕೆ. ಆರೋಗ್ಯಕ್ಕೆ ಮನುಷ್ಯರು ಬೇಕಲ್ಲ. ಮನುಷ್ಯರಿಗೆ ನೆಲೆ ಇಲ್ಲ, ಹ. ಮನುಷ್ಯರಿಗೆ ಆಶ್ರಯ ಇಲ್ಲ, ಹ. ಮನುಷ್ಯರಿಗೆ ನೆರಳಿಲ್ಲ. ಹ. ಪ್ರಧಾನ ಧರ್ಮವಾದದ್ದು ಮಾನವ ಸಮಾಜವನ್ನು ಉಳಿಸಬೇಕಾದದ್ದು. ಸರಿ. ಅದಕ್ಕೆ ಬೇಕಾಗಿ ವೃಕ್ಷಗಳನ್ನು ನೀನು ಕಡಿದ್ರೆ ಹ. ಅದು ಔಷಧಿಗಳೆಲ್ಲ ಉಳಿಯುವುದಿಲ್ಲ ಅಂತ ಹೇಳಿದ್ರೆ ಇದು ಹೇಗಾಯ್ತು ಅಂತ ಹೇಳಿದ್ರೆ, ಹ. ಗೌಣ ಧರ್ಮಕ್ಕೆ ಬೇಕಾಗಿ ಪ್ರಧಾನ ಧರ್ಮವನ್ನು ಬಲಿ ಕೊಟ್ಟ ಹಾಗಾಯ್ತು. ಹ್ಮ್. ಕುದುರೆಯನ್ನು ಹೋಮಿಸಕೂಡದು ಅಂತ ಸುಮ್ಮನಿರ್ತಿದ್ರೆ ಹ. ಇವತ್ತು ಇಂದ್ರ ಆಗುತ್ತಿರ್ಲಿಲ್ಲ. ಇಲ್ಲ. ಒಂದೊಂದು ಅಶ್ವಮೇಧದಲ್ಲಿ ಒಂದೊಂದು ಕುದುರೆಯನ್ನು ಹೋಮಿಸಿ ಅಶ್ವಮೇಧ ಪೂರ್ತಿ ಆಗುವುದು. ಸರಿ. 100 ಕುದುರೆಯನ್ನು ಪೂಜಿಸಿ ಅದನ್ನು ಹೋಮಿಸಿದ ಮೇಲೆ 100 ಅಶ್ವಮೇಧಗಳನ್ನು ಮಾಡಿದ ಇಂದ್ರ ಆದದ್ದು. ಹ, ಕುದುರೆಯನ್ನು ಹೋಮಿಸಲಿಕ್ಕಿಲ್ಲ ಅಂತ ಹೇಳ್ತಿದ್ರೆ ಇಲ್ಲೇ ಎಲ್ಲಿಯಾದ್ರೂ ಮರದ ಪೀಠದಲ್ಲಿ ಕುಳಿತುಕೊಂಡು ಕಾಲ ಮೇಲೆ ಜಗಲಿಯ ಮೇಲೆ ಕಾಲ ಹಾಕಿಕೊಂಡು ವೀಳ್ಯ ತಿನ್ನಬೇಕಿತ್ತವ. ಹ. ಅಲ್ಲಿ ಮೇಲಕ್ಕೆ ಹೋದದ್ದು ಹೇಗೆ? ಹೋಗುವುದಕ್ಕೆ ಕಾರಣವಾದದ್ದು ಹ. ಪ್ರಧಾನ ಧರ್ಮವನ್ನು ಅಳವಡಿಸುವುದಕ್ಕೆ ಬೇಕಾಗಿ ಗೌಣ ಧರ್ಮವನ್ನು ಬಲಿ ಕೊಟ್ಟದ್ದು. ಬಲಿ ಕೊಟ್ಟ. ಗೊತ್ತಾಯ್ತಾ? ಹ, ನಾನು ಪೃಥುವಿನ ಸಂತಾನದವ. ಅದಕ್ಕೆ ಪೃಥು ಚಕ್ರವರ್ತಿ ಹ, ಭೂಮಿ ದೇವಿ ಎಲ್ಲ ಬೀಜಗಳನ್ನು ನುಂಗಿ ನೋಡದು ಹ. ಪ್ರಪಂಚಕ್ಕೆ ಕೊಡುವುದಿಲ್ಲ ಅಂತ ಹೊರಟಾಗ ಹ. ಅವಳನ್ನು ಶೋಷಿಸ್ತೇನೆ ಅಂತ ಹೊರಡುವಾಗ ಕಣ್ಣೀರು ಹಾಕಿದ್ದಾಳಂತೆ. ಹ್ಮ್. ಕಣ್ಣೀರು ಹಾಕಿದ್ದಾಳೆ ಅಂತ ಬಿಡ್ತಿದ್ರೆ ಇವತ್ತೆಲ್ಲ ಬರಗಾಲದಲ್ಲಿ ಸಾಯ್ಬೇಕಿತ್ತು. ಹ. ಮತ್ತು ಅವ ಹಿಂಸಿಸುವುದಕ್ಕೆ ಹೋದ ಕಾರಣ ಹ. ಪ್ರಪಂಚ ಇಷ್ಟು ಸುಭಿಕ್ಷ ಆಗಿದೆ. ಹ. ನಾವು ಒಮ್ಮೆ ನಿರ್ಧಾರ ಮಾಡಿ ಹೊರಟ್ರೆ ಹ. ಮತ್ತೆ ನಮ್ಮ ಮಾತು ನಾವೇ ಕೇಳುವುದಿಲ್ಲ. ಪ್ರಚೇತಸ. ಓ. ಪೃಥು ಚಕ್ರವರ್ತಿ ಭೂಮಿಯನ್ನು ದಂಡಿಸುವುದಕ್ಕೆ ಮುಂದಾದಾಗ ಭೂಮಿ ನೋಡು, ಭೂದೇವಿ ಎದ್ದು ಬಂದಳು. ಪೃಥು ವಿಷ್ಣುವಿನ ಅಂಶ. ಹಾಗಾದ ಕಾರಣ ಅವಳ ಪತಿ ತಾನಾಗಿ ಬರಲಿಲ್ಲ. ಹ. ಆದ್ರೆ ಇವ ಹಾಗಲ್ಲ. ಇವ ವನದೇವತೆಯ ರಕ್ಷಾ ಕವಚವಾಗಿ ನಿಂತ ಚಂದ್ರ ಏನು ಏನಾಯ್ತು? ಬಿಟ್ಟೇನು ಅಂತ ಭಾಗ ಕಾಲವನು ಕೈಯಾನು ಕೈವಡೆ ಭೂಲದ ಮನೆಗೆ ಅಡಬೇಗೆ ಭೂಲದ ಮನೆಗಳಬೇ ಅಡಬಿಯೇ
ಹಾಗಾಗಿ ವನ್ಯ ಪ್ರದೇಶವನ್ನು ಹಾ ಕ್ಷೀಣಿಸುತ್ತಾ ಇದ್ದೇನೆ. ಹೌದು. ನಿಮ್ಮವರಿಗೆ ಬದುಕಿಗೆ ಕಷ್ಟ ಅಂತಾಗಲಿಲ್ಲ. ಕೆಲವೊಂದು ಸಲ ಏನಾಗುತ್ತದೆ ಬಲ್ಲೆಯ, ಕಾಡು ಬೆಳೆದ್ರೆ ಅರಣ್ಯ ಸಂಸ್ಕೃತಿಯೇ ಬೆಳೆಯುವುದಲ್ವಾ? ಅರಣ್ಯ ಸಂಸ್ಕೃತಿ ಬೆಳೆ. ಎಂತದ್ದು? ಈಗ ಯಾವುದಾದ್ರೂ ಹುಟ್ಟಿದ್ದಲ್ಲಿ ಎಲ್ಲಿ? ಮೊದಲು ಅರಣ್ಯದಲ್ಲಿ, ಹೌದಲ್ಲ? ಅಲ್ಲ, ಅರಣ್ಯ ಈಗ ಬಳ್ಳಿ ಹುಟ್ಟುವುದೆಲ್ಲಿ? ಮರದ ಬುಡದಲ್ಲಿ. ಬುಡದಲ್ಲೇ ಬಿದ್ರೆ ಯಾರ ಕಾಲಡಿಗೆ ಬಿದ್ದು ಪುಡಿ ಆಗುದಿಲ್ವಾ? ಅದಕ್ಕೆ ಏನು ಬೇಕು? ಮರಕ್ಕೆ ಹೋಗಬೇಕು. ಹೌದಾ? ಹುಟ್ಟಿದ ಅರಣ್ಯದಲ್ಲೇ ಇರ್ಲಿ. ಬರಬೇಕಾದದ್ದು ನಾಗರಿಕ ಪ್ರಪಂಚಕ್ಕೆ. ಈಗ ಮರದ ಬಳ್ಳಿ ಬೆಳಿಬೇಕಿದ್ರೆ ಮರ ಬೇಕು. ಬೇಕು ಬೇಕು. ಮರವನ್ನು ತೆಗೆದ್ರೆ ಬಳ್ಳಿ ಎಲ್ಲಿ ಹೋಗುತ್ತೆ? ಮರ ಅಂದ್ರೆ ನಾಗರಿಕತೆ ಅಂತ ಹೇಳಿದ್ರು. ಹೌದಾ? ನೀನು ಉಪಮಾನವನ್ನು ಸಾಧರ್ಮ್ಯಕ್ಕೆ ಉಪಯೋಗಿಸುವಾಗ ಅದನ್ನು ವಾಸ್ತವಕ್ಕೆ ತರಬಾರ್ದು. ಆಗುತ್ತದೆ. ಅಲ್ಲ, ಅದು ಹೇಗಾಗುವುದು? ಯಾಕೆ ನಾನು ಹೇಳಿದ್ದು ನಾಗರಿಕತೆ ಎನ್ನುವ ಮರಕ್ಕೆ ಅರಣ್ಯ ಸಂಸ್ಕೃತಿ ಎನ್ನುವ ಬಳ್ಳಿ ಅವುಚಿಕೊಂಡು ಬೆಳೀಬೇಕು. ಬೆಳೆಯಲಿ, ಬೆಳೆಯುವ ಹಾಗೆ ವ್ಯವಸ್ಥೆ ಆಗಲಿ, ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದ್ರೆ ನೀ ಯೋಚನೆ ಮಾಡಬೇಕು. ಭುವನಕ್ಷೋಭೆಯಾಗುತ್ತದೆ ಅಂತ ಮೊದಲೇ ಎಚ್ಚರಿಸಿದ್ದೇನೆ. ಕಾಲವನ್ನೇ ಕೈಯಾಳುವಾಗಿಸ್ತೇನೆ ಅಂತ ಒಬ್ಬ ಅರಸನಾದವ ಮುಂದಾದ್ರೆ ಪರಿಸ್ಥಿತಿ ಏನಾಗುತ್ತದೆ? ಏನೂ ಆಗುದಿಲ್ಲ. ಅವನದ್ದಾದಂತಹ ಅದ್ದಟ್ಟಿನಿಂದ ಕಾಲವೇ ಅವನಿಗೆ ಕೈ ಕೊಡುವ ಸ್ಥಿತಿ ನಿರ್ಮಾಣವಾಗುತ್ತದೆ. ರಾಜ ಕಾಲಸ್ಯ ಕಾರಣಂ. ಒಂದು ಯುಗದಲ್ಲಿ ಧರ್ಮದೇನು 4 ಪಾದ ಇಟ್ಟಿರ್ತದೆ. ಮತ್ತೊಂದು ಯುಗಕ್ಕಾಗುವಾಗ 3 ಕಿಳಿತದೆ. ಇನ್ನೊಂದು ಯುಗಕ್ಕಾಗುವಾಗ 2 ಕಿಳಿತದೆ. ಒಬ್ಬ ರಾಜನಾದವನ ಆಡಳಿತದ ಸ್ವಚ್ಛತೆಯಿಂದ ಅವ ಕಾಲವನ್ನಾದ್ರೂ ಮೀರಿ ಕಲಿಯುಗದಲ್ಲಿಯೂ 4 ಪಾದವನ್ನು ಇಡುವ ಹಾಗೆ ಮಾಡಬಲ್ಲ. ರಾಜ ಕಾಲಸ್ಯ ಕಾರಣಂ. ಕಾಲ ರಾಜನ ಕೈಯಲ್ಲಿ ಉಂಟು. ಕಾಲವನ್ನು ಕೈಯಾಳುವಾಗಿಸಬೇಕು ಅಂತಿದ್ರೆ ಅರಸನಾದವನು ಸರ್ವತ್ರದಲ್ಲಿಯೂ ಕೂಡ ಸಮನ್ವತೆಯನ್ನು ಸಾಧಿಸುವವನಾಗಬೇಕು. ಎಲ್ಲಿ ಕಾಣ್ತದೆ ನಿನ್ನ ಶಿವಾನುಗ್ರಹ ಪಡೆದವ ಶಿವಾನು ಚಕ್ರವರ್ತಿಯ ಪ್ರಪೌತ್ರ. ಆದ್ರೆ ಶಿವಾನುಗ್ರಹ ನೀನೇನು? ಎಷ್ಟೋ ರಾಕ್ಷಸರು ಪಡೆದಿದ್ದಾರೆ. ಅವರೆಲ್ಲ ಧಾರ್ಮಿಕರಲ್ಲ. ಅಲ್ಲ, ಅವರ ಹಾಗೆ ದೇವಲೋಕಕ್ಕೆ ಹೋದದ್ದಲ್ಲ ನಾನು. ನೀನು ಅವರ ಹಾಗೆ ನನಗೆ ಬೇಡ, ನನಗೆ ಯಾವುದು ದಕ್ಕುವುದಿಲ್ಲೋ ಅದನ್ನು ಪಡೆಯುವುದಕ್ಕೆ ಹೋದದ್ದಲ್ಲ. ನನ್ನಲ್ಲೇ ಇದ್ದ, ನಾನು ಹೋಗುವಾಗ ಇದ್ದ ನಗರವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡುವುದಕ್ಕೆ ಹೊರಟ. ಈಗ ನಿನಗೆ ಶಿವಾನುಗ್ರಹವಾದದ್ದು ಎಲ್ಲಿ? ಕಾಡಿನಲ್ಲಿಯೋ ನಾಡಿನಲ್ಲಿಯೋ? ಕಾಡಿನಲ್ಲಿ. ಕಾಡೇ ನಿನಗೆ ಶಿವಾನುಗ್ರಹಕ್ಕೆ ಕಾರಣವಾಗುತ್ತದೆ. ಅಂತಹ ಕಾಡನ್ನು ಉಳಿಸುವಂತ ನಾ ಎಚ್ಚರಿಸುವುದಕ್ಕೆ ಬಂದ. ನನಗೆ ನಗಾಡ್ಲಿಕ್ಕೆ ಬರ್ತದೆ. ಯಾಕೆ? ನೀನು ಪೂಜೆಗೆ ಹೋಗುವಾಗ ಸ್ನಾನ ಮಾಡೋದಿಲ್ಲ? ಬಚ್ಚಲು ಮನೆಯಲ್ಲಿ, ಪೂಜೆಯ ಮನೆಯಲ್ಲಿ? ಪೂಜೆಯ ಮನೆಯಲ್ಲಿ. ಪೂಜೆಯ ಮನೆಯಲ್ಲಿ ನೀನು ಪೂಜೆ ಮಾಡ್ತಿ ಅಂತ, ಪೂಜೆ ಮನೆಯಲ್ಲಿ ಪೂಜೆ ಮಾಡುವವ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಿ ಅಂತ ಬಚ್ಚಲು ಮನೆಯಲ್ಲಿ ಪೂಜೆ ಮಾಡ್ತೀಯ? ಆಗುದಿಲ್ಲ. ಆಗುದಿಲ್ಲಲ್ಲ. ಕಾಡು ಅಂದ್ರೆ ಬಚ್ಚಲು ಮನೆ, ಇದು ಪೂಜೆ ಮನೆ. ಬಚ್ಚಲು ಮನೆಯಲ್ಲೇ ಇರ್ಲಿಕ್ಕೆ ಆಗುದಿಲ್ಲ. ನಾವು ಪೂಜೆ ಮನೆಗೆ ಹೋದಿದ್ದೇವೆ. ಈಗ ನಿನ್ನತ್ತನ್ನೇ ತೆಗೆದುಕೊಳ್ಳೋಣ. ಕಾಡು ಅಂದ್ರೆ ಬಚ್ಚಲು ಮನೆ. ಬಚ್ಚಲು ಮನೆಯಲ್ಲಿ ಭಗವಂತನ ಪ್ರತ್ಯಕ್ಷ ಆಗುತ್ತದ? ಬಚ್ಚಲು ಮನೆಯಲ್ಲಿ ಶುದ್ಧ ಆದದ್ದು ನಾನು. ಹೌದಾ? ಆದ್ದರಿಂದ ಕಾಡೆನ್ನುವುದು ನಿನಗೆ ದೇವರ ಗುಡಿಯಾಗಿದೆ. ಕಾಡೆನ್ನುವುದು ನಿನ್ನ ಬದುಕಿನ ಗಂಧದ ಗುಡಿಯಾಗಿದೆ. ಅದರಿಂದ ನೀನೊಂದು ಹೋಲಿಕೆ ಮಾಡುವಾಗ ಯೋಚಿಸು ನೀನು. ಈಗ ಒಬ್ಬನಿಗೆ ಯಾವುದೋ ಒಂದು ಆಪತ್ತಿಗೆ ಅದು ಪ್ರಯೋಜನಕ್ಕೆ ಬರ್ತದೆ. ಈಗ ಯಾವುದೋ ಒಂದು ಔಷಧ ತೆಗೆದುಕೊಳ್ತಾನೆ. ಔಷಧ ತೆಗೆದುಕೊಳ್ಳುವಾಗ ಸ್ವಲ್ಪ ಮಟ್ಟಿನ ಆಸವನ್ನು ಸೇರಿಸುವ ಕ್ರಮ ಉಂಟು ಈ ಕಷಾಯಕ್ಕೆಲ್ಲ. ಕಷಾಯಕ್ಕೆ ನಾವು ಆಸವ ತೆಗೆದುಕೊಂಡಿದ್ದೇವೆ, ಇನ್ನು 3 ಹೊತ್ತು ಅದನ್ನೇ ಕುಡಿಯುವ ಅಂತ ಹೇಳಿದ್ರೆ ಅವನನ್ನು ಕುಡುಕ ಅಂತ ಹೇಳ್ತಾರೆ. ಅದು ಯಾವಾಗ, ಯಾವ ಪರಿಸ್ಥಿತಿಯಲ್ಲಿ, ಯಾವ ಕಾಲಕ್ಕೆ ಅಂತ ಉಂಟು. ಇದು 3 ಹೊತ್ತು ತೆಗೆದುಕೊಳ್ಳೋದಲ್ಲ, ಔಷಧಕ್ಕೆ ಮಾತ್ರ. ಈಗ ನಿನ್ನ ಪರಿಸ್ಥಿತಿ 3. ಅದು ಕಾಡಿನಲ್ಲಿ ನಾನು ತಪಸ್ಸು ಮಾಡಿದ್ದು ವರ ಪಡೆಯುವುದಕ್ಕೆ ಮಾತ್ರ. ಇಡೀ ಲೋಕದಲ್ಲಿ ಇರುವಷ್ಟು ಕಾಲ ಕಾಡಿನಲ್ಲೇ ಇರ್ಲಿಕ್ಕಲ್ಲ. ಈಗ ನೀನು ಒಬ್ಬ ತಪಸ್ಸು ಮಾಡುವುದಕ್ಕಿರುವ ಕ್ಷೇತ್ರ ಅದಲ್ಲ. ಲೋಕ ಸಮಸ್ತ ಜ್ಞಾನಿಗಳು ತಪಸ್ಸು ಮಾಡುವುದಕ್ಕಿರುವ ಕ್ಷೇತ್ರ. ಆದ್ದರಿಂದಲೇ ಆ ಕ್ಷೇತ್ರ ಪಾವಿತ್ರ್ಯವನ್ನು ಉಳಿಸಿಕೊ ಅಂತ ನಿನ್ನನ್ನು ಎಚ್ಚರಿಸುವುದಕ್ಕೆ ಬಂದವನಿದ್ದೇನೆ. ಲೋಕಮಾರಕರನ್ನು ನಿಗ್ರಹಿಸುವಲ್ಲಿಯೂ ಸಾಧ್ಯತೆ ಉಳ್ಳವನಿದ್ದೇನೆ. ಪರಿಸರ ನಾಶವಾಯಿತು ಅಂತಾದ್ರೆ ಕ್ಷಾಮ ಡಾಮರಂಗಳು ಅವನಿಪಾಲಕನಿಗೆ ಬಂದೇ ಬರ್ತವೆ. ಆದ್ದರಿಂದ ಭುವಿಯ ಕ್ಷಾಮಕ್ಕೆ ಕ್ಷಮಪತಿಯಾಗಿ ನೀ ಕಾರಣನಾಗಬೇಡ. ನನಗೆ ಉಂಟಲ್ವಾ, ನೀನು ಮಾತಾಡುವಾಗ ನಿನ್ನನ್ನು ಒಬ್ಬನ ಮೇಲಲ್ಲ, ಈ ವೃಕ್ಷ ರಕ್ಷಕ ಅಂತ ಬೊಬ್ಬೆ ಹೊಡೆಯುವವರ ಮೇಲೆ ಎಲ್ಲ ಕೋಪ ಬರ್ತದೆ ನನಗೆ. ತಲೆಬುಡ ಇಲ್ಲ ವೃಕ್ಷ ರಕ್ಷಕ ಅಂತ ಹೇಳುವ. ನಾವೆಲ್ಲ ಹೇಗೆ ಬಲ್ಲೆಯ? ವೃಕ್ಷ ರಕ್ಷಕ ಮಾತ್ರ ಅಲ್ಲ, ವೃಕ್ಷ ಮಾತೆಯನ್ನೇ ಸಮ್ಮಾನಿಸುವ ಹಂತದಲ್ಲಿರುವವರು. ಆದ್ದರಿಂದ ವೃಕ್ಷ ಮಾತೆಗೆ ಗೌರವ ಕೊಡುವವನಾಗಿ ವನದೇವತೆಯ ಪರವಾಗಿ ನೋಡಿದ ಹಾಗೆ ಅಲ್ಲ ರಾಜಕಾರಣ ಚಂದ್ರ. ಒಂದು ಕೊಲೆ ಮಾಡಿದ್ರೆ ಕೊಲೆಗಾರ, ಒಂದು 10 ಮಾಡಿದ್ರೆ ಹಂತಕ, 100 ಮಾಡಿದವನನ್ನು ಕೊಲೆಗಾರ ಹಂತಕ ಅಂತ ಕರೀಲಿಕ್ಕಿಲ್ಲ. ರಾಜಕೀಯದಲ್ಲಿ ಅವನನ್ನು ಸಾರ್ವಭೌಮ ಅಂತ ಕರೆಯುವುದು. ನಿನ್ನ ಅನುಭವ ದೊಡ್ಡದು. ಮತ್ತೆ ನೀನು ಬಹುಶಃ ಲೋಕದಲ್ಲಿ
ನಿನಗೊಬ್ಬನಿಗೆ ರಾಜಕೀಯದ ವಿಷಯ ಈಗ ರಾಜಕೀಯ ಅದಕ್ಕಿಂತ ಬಹಳ ಆಳದಲ್ಲಿ ಉಂಟು. ಈಗ ನಿನ್ನ ಅಂತರಂಗ ನನಗರಿವಾಯಿತು. ನೀ ವನವೆನ್ನುವಂತ ಶಕ್ತಿಯನ್ನು ಕಡಿದು ದೊಡ್ಡ ಕೊಲೆಗಾರನಾಗಿ ದೊಡ್ಡ ಸ್ಥಾನ ಪಡೆಯುವುದಕ್ಕೆ ಬಂದಿಂತಾದರೆ ಚಂದ್ರಮ ತಡೆ ಕೆಳಗೆ ಹಣದಿ ಬಿಸಿ ನೋಡ್ಲಿಲ್ಲ. ನಮಗೆ ತಂಪು ನೋಡಿಯೂ ಗೊತ್ತುಂಟು, ಬಿಸಿ ನೋಡಿಯೂ ಗೊತ್ತುಂಟು, ಹೊರಗೆ ತಂಪಿದ್ದು ಒಳಗೆ ಹೋದ ಮೇಲೆ ಬಿಸಿಯಾದದ್ದು ನೋಡಿಯೂ ಗೊತ್ತುಂಟು. ನೀನು ಅದ್ರಲ್ಲೆಲ್ಲ ನಮ್ಗೆ ಹೇಳಲಿಕ್ಕೆ ಬರಬೇಡ. ಯಾಕಂದ್ರೆ ನೀನು ಅಲ್ಲಿ ತಂಪು ನೋಡಿ ಮಾತ್ರ ಗೊತ್ತು. ನಾವು ಸೂರ್ಯನ ಬಿಸಿಲಿನ ಅನುಭವವನ್ನು ಪಡೆದವರು. ಹೇಳಿದ್ಯಲ್ಲ ಲೋಕಮಾರಕ. ನಾನು ಸುಮ್ಮನೆ ಹೇಳಿಲ್ಲ. ಯಾಕೆ ಗೊತ್ತುಂಟು ಇಲ್ಲಿವರೆಗೆ? ಯಾಕೆ? ನೀನಲ್ಲ, ನಿನ್ನ ಅಪ್ಪ ನಮ್ಮ ವಿಜಿತಾಶ್ವನಿಗೆ ದೊಡ್ಡ ಸಹಾಯ ಮಾಡಿದ್ದಾನೆ. ನಿನ್ನ ಅಪ್ಪನನ್ನು ನೋಡಿ ಮಾತಾಡದೆ ಬಿಟ್ಟದ್ದು. ನಿನ್ನಷ್ಟು ದೊಡ್ಡ ಲೋಕಮಾರಕ ಮತ್ತೊಂದುಂಟ? ಯಾವುದು? ಎಂತದ್ದು? ಯಾವುದು? ನೀನು ಯಾವ ಗುರುಮಠದಲ್ಲಿ ಕಲ್ತದ್ದು? ನಾನು ಬೃಹಸ್ಪತ್ಯಾಚಾರ್ಯರಲ್ಲಿ. ಸರಿ, ಕಲ್ತಿದ್ಯಾ? ಕಲೀಲಿಲ್ವಾ? ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ಯಂತೆ. ಅದನ್ನು ಪ್ರಶ್ನಿಸುವುದಕ್ಕೆ ಬ್ರಹ್ಮ ಬರಬೇಕು. ಬರುವುದು ಯಾರು ಅಂತಲ್ಲ, ನೀನು ಮಾಡಿದ್ಯಾ ಅಲ್ವಾ? ಈಗ ಇಲ್ಲಿ ಸಾಮಾನ್ಯರ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಚಂದ್ರ ಅಲ್ಲ. ಇದು ಹೇಗಾಯ್ತು? ನದೇವ ಚರಿತಂ ಚರೇತ್. ಇದು ಬ್ರಹ್ಮವಾಣಿ. ಯಾವುದು ಬ್ರಹ್ಮವಾಣಿ? ಏನಂತ? ನದೇವ ಚರಿತಂ ಚರೇತ್. ಯಾವುದು? ನನ್ನ ಚರಿತ್ರೆಯನ್ನು ಇನ್ನೊಬ್ಬ ಪ್ರಶ್ನಿಸುವುದಕ್ಕಿಲ್ಲ. ಹಾಗಾದ್ರೆ ಚಂದ್ರಲೋಕದಲ್ಲಿ ನಿನಗೆ ಲೋಕವನ್ನು ಪ್ರಶ್ನಿಸುತ್ತ ಅಧಿಕಾರ ಕೊಟ್ಟದ್ದು ಯಾರು? ನಾನು. ಬ್ರಹ್ಮ ಬರ್ಲಿ, ಹರಿ ಬರ್ಲಿ, ಅಥವಾ ಈಶ್ವರ ಬರ್ಲಿ, ಓಷಧೀಶರಿಗೆ ಪ್ರಶ್ನಿಸುವ ಅಧಿಕಾರ ಇಲ್ಲ. ಅವನಿಗೆ ತಪ್ಪು ಮಾಡ್ಲಿಕ್ಕೆ ಮಾತ್ರ ಇರುವುದು, ಬಿಸಿ ಆಗ್ಲಿಕ್ಕಿಲ್ಲ. ಗೊತ್ತಾಯ್ತಾ? ಗಂಧದ ಮರ ಇರ್ತದೆ, ಅದಕ್ಕೆ ಕೊಡಲಿಯಿಂದ ಕಡಿದ್ರೆ ನನ್ನನ್ನು ಕಡಿದ ಕೊಡಲಿಯಿಂದ ಅದಕ್ಕೆ ದುರ್ವಾಸನೆ ಕೊಡ್ತದ? ಕೊಡಲಾರದು. ಯಾಕೆ ಕೊಡುದಿಲ್ಲ? ಯಾಕೆ? ಅದು ಗಂಧದ ಮರ. ನೀನು ಚಂದ್ರ ಹೌದಾ? ನೀನು ಬಿಸಿ ಆಗ್ಲಿಕ್ಕಿಲ್ಲ, ನೀನು ತಂಪಿನಲ್ಲೇ ಇರ್ಬೇಕು. ನೀನು ಬಿಸಿ ಆಗಿಯೋ ನಿನ್ನ ಸ್ವಭಾವವನ್ನು, ನಿನ್ನ ಕಾರ್ಯವ್ಯಾಪ್ತಿಯನ್ನು ಬಿಟ್ಟಿದ್ದ ಅರ್ಥ. ನಾನು ಬಿಸಿಯಾಗುವ ಸ್ಥಿತಿಯನ್ನು ನಿರ್ಮಾಣ ಅದು ಅತಂತ್ರಕ್ಕೆ ಅರಸು ಕಾರಣ. ಯಾವ ಸ್ಥಿತಿಯ ನಿರ್ಮಾಣ ಆಗ್ಲಿ, ನೀನು ನಿನ್ಗೆ ನಿಯಂತ್ರಣ ಉಂಟಾ? ನೀನು ಸರಿ ಇರ್ಬೇಕಿತ್ತು. ಯಾಕೆ ಹೇಳಿದೆ ಗೊತ್ತುಂಟಾ? ಗುರುಪತ್ನಿಯನ್ನು ಸೇರಿದ್ದು ತಪ್ಪೋ ಸರಿಯೋ ಅಂತ ಕೇಳಲಿಕ್ಕೆಲ್ಲ. ಗುರುಪತ್ನಿಯನ್ನು ಸೇರಿದ್ದು ತಪ್ಪೋ ಸರಿಯೋ ಅಂತ ಮೊದಲ ನಿರ್ಣಯ ಆಗಿದೆ. ನನಗೆ ಆಕ್ಷೇಪ ಇರುವುದು ಯಾವ್ದ್ರಲ್ಲಿ ಗೊತ್ತುಂಟಾ? ನೀನು ಗುರುಪತ್ನಿಯನ್ನು ಸೇರಿದ ಮೇಲೆ ಇಡೀ ದೇವಲೋಕದ ತಂಡ ನಿನ್ನ ಮೇಲೆ ಮುಗಿಬಿತ್ತಂತೆ. ಬಿತ್ತು. ನೀನು ಯಾರ ಆಶ್ರಯ ಪಡೆದಿ? ದೇವೇಂದ್ರನ ಆಶ್ರಯವನ್ನೇ ಪಡೆದೆ. ಶುಕ್ರಾಚಾರ್ಯರ ಆಶ್ರಯ ಪಡೆದು ರಾಕ್ಷಸರು ನಿನ್ನೊಟ್ಟಿಗೆ ಬಂದ್ರಂತೆ. ಹೌದು. ಗುರುಪತ್ನಿಯನ್ನು ಸೇರಿ ಕೊನೆಗೆ ಯಾರ ಜೊತೆ ಇದ್ದೆ? ಅದು ಮೊದಲು ಯುದ್ಧ ಆಗಿದೆ ಇಲ್ವೋ? ಆಗಿದೆ. ಕೊನೆಗೆ ಆದದ್ದು ಮತ್ತೆ. ನೀನು ಮೊದಲು ಸಹಾಯ ಪಡೆದದ್ದು ಯಾರ್ದು? ಶುಕ್ರಾಚಾರ್ಯರು. ಶುಕ್ರಾಚಾರ್ಯರೊಟ್ಟಿಗೆ ಇರುವುದು ಯಾರು? ರಾಕ್ಷಸರು. ಚಂದ್ರನನ್ನು ನಾನು ಆರಾಧನೆ ಮಾಡ್ತೇನೆ. ನಾನು ಚಂದ್ರನನ್ನು ಮಾತ್ರ ಆರಾಧನೆ ಮಾಡುವುದಲ್ಲ, ಸೂರ್ಯನನ್ನು ಮಾಡ್ತೇನೆ, ನಾರಾಯಣನನ್ನು ಮಾಡ್ತೇನೆ. ನನಗೆ ಆಕ್ಷೇಪ ಇರುವುದು ಯಾರಲ್ಲಿ ಗೊತ್ತುಂಟ? ಯಾರಲ್ಲಿ? ಚಂದ್ರ ಮತ್ತು ನಕ್ಷತ್ರದ ಚಿಂತೆ ಮಾತ್ರ ಆರಾಧನೆ ಮಾಡುವ ಕೆಲವು ವರ್ಗದವರು ಇದ್ದಾರೆ. ಅದು ನಿನ್ನಿಂದ ಕಲ್ತುಕೊಂಡದವರು. ಏನಾದ್ರೂ ಮಾಡಿದ್ರೆ ಅವರಿಗೆ ಶುಕ್ರಾಚಾರ್ಯರ ಶಿಷ್ಯರಾದ ರಾಕ್ಷಸರಾದ ಭಯೋತ್ಪಾದಕರ ಒಂದೊಂದು ಸಹಾಯ ಬೇಕಾಗ್ತದೆ. ಆ ಭಯೋತ್ಪಾದಕರ ಸಹಾಯ ತೆಗೆದುಕೊಳ್ಳುವ ಬುದ್ಧಿ ಬಂದದ್ದು ಯಾಕೆ? ನಿನ್ನ ಕಾರಣದಿಂದ. ಈಗ ಭಯೋತ್ಪಾದಕರನ್ನೆಲ್ಲ ಸಹಾಯ ಪಡೆದುಕೊಳ್ಳುವುದು ನಿನ್ನನ್ನು ಆರಾಧಿಸು ಎಲ್ಲ ಅಲ್ಲ, ವರ್ಗದಲ್ಲಿ ಕೆಲವರು. ಆದ್ರೆ ಒಂದುಂಟು. ಏನು? ನೀ ಅಂದಂತೆ ಈ ಚಂದ್ರನ ಹತ್ತಿರದಲ್ಲಿ ನಕ್ಷತ್ರ ಬೇಡ, ಚಂದ್ರನ ಮುಂಭಾಗದಲ್ಲಿ ಒಂದು ಸೂರ್ಯ ಚಿಹ್ನೆ ಉಂಟು. ನನ್ನನ್ನು ಆ ವರ್ಗದಲ್ಲಿ ನೋಡು, ಅದೊಂದು ನಾಡಿನ ಸಂಸ್ಕೃತಿಯ ಕೇತನವಾಗುತ್ತದೆ. ಈಗ ನಿನ್ನನ್ನು ಸೂರ್ಯಪತಿ ಅಂತ ಕರೆಯುವುದು, ಉಡುಪತಿ ಅಂತ ಕರೆಯುವುದು? ನನ್ನನ್ನು ಉಡುಪತಿ ಅಂತಲೇ ಕರೆಯುವುದು. ನಕ್ಷತ್ರ ಒಟ್ಟಿಗೆ ಇರುವುದಲ್ಲ? ಅಲ್ಲ, ಸೂರ್ಯ. ನೀನೀಗ ಇದರ ಅರ್ಥ ಏನು ಬಲ್ಲೆಯ? ನೀನು ನಮ್ಮಲ್ಲಿ ಶಾಂತಿಯೂ ಉಂಟು. ನೀನು ಈಗ ಹೇಳುವಾಗ ಸಿಕ್ಕಿ ಬೀಳುವಾಗ ಹೇಳ್ತಿ ಸೂರ್ಯನು ಅಂತ ಹೇಳ್ತಿ, ಬೇಕಾದ್ರೆ ಕತ್ತಿ ಸುತ್ತಿಗೆ ಅಂತಲೂ ಹೇಳ್ತಿ ನೀನು. ಅದಲ್ಲ ವಿಷಯ. ನಮಗೆ ಬೇಕಾದ್ರೆ ನಿನ್ನಲ್ಲಿ ಇರುವುದು ಯಾವುದು ಅಂತ. ಹೌದು ಹೌದು, ನಮ್ಮಲ್ಲಿ ಇರುವುದು ಸ್ವಯಂ ತತ್ವ. ನೋಡು, ಪ್ರಚೇತಸ. ಚಂದ್ರ ಬಂದಿದ್ದಾನೆ ಅಂತ ಕೊಡುವಷ್ಟು ಗೌರವ ಕೊಟ್ಟಿದ್ದೇನೆ. ಕೊಟ್ಟ ಅಭಿಮಾನವನ್ನು ಉಳಿಸಿದ್ರೆ ಇನ್ನೂ ಅಭಿಮಾನ ಉಳಿಯುತ್ತದೆ, ಇಲ್ಲದ್ರೆ ಅಭಿಮಾನಿಯೇ ಬಡಿತಾನೆ.
ಪೃಥ್ವಿಪತಿ ಎನ್ನುವಂತ ಅಹಂಕಾರವನ್ನು ತೋರಿಸುವುದಕ್ಕೆ ಬಂದ್ರೆ ಶಾಂತತೆಯ ಹಿಂದಿರುವ ಕ್ರಾಂತಿ ಏನು ಅಂತ ನಿನಗೆ ತೋರಿಸಬೇಕಾಗುತ್ತದೆ. ಅದು ಗೊತ್ತು. ನೀವು ಶಾಂತಿ ಶಾಂತಿ ಅಂತ ಹೇಳುದು ಮಾತ್ರ, ಇಂದಿನಿಂದ ಕ್ರಾಂತಿಯ ನಿಮ್ಮ. ಆದರೆ ಒಂದು ತಂಪು ಇಷ್ಟು ಬಿಸಿ ಉಂಟಲ್ಲ ನಿನಗೆ. ಒಂದು ನೆನಪಿಟ್ಟುಕೋ, ಮೇಲಿಂದ ಇಳಿದದ್ದೇ ಎಲ್ಲೆಲ್ಲಿ ಏನೇನು ಉಂಟು ಎನ್ನುವುದನ್ನು ಪತ್ತೆ ಹಚ್ಚುವುದಕ್ಕಾಗಿಯೇ ಈ ಸಲ ನಡೆಯುವಂತಹ ಇಂತಹ ಕ್ರಾಂತಿಯನ್ನು ನಿರ್ಬಂಧಿಸದೆ ಹೋದ್ರೆ ಚಂದ್ರನಲ್ಲ ಮೊದಲು ಊಟ ತೆಗಿಬೇಕು. ಆ ಕೊಂಬೆ ರೆಂಬೆ ತೆಗೆಯುವುದಲ್ಲ, ಊಟ ಇರುವುದು ಇಲ್ಲಿ. ಇದನ್ನು ಊಟ ಸಮೇತ ತೆಗಿಬೇಕು. ಗೊತ್ತಿದೆ ನನಗೆ. ರೋಗಿ 15 ದಿವಸ ಸರಿ ಇದ್ದು 15 ದಿವಸ ರೋಗಿಷ್ಠನಾಗುವವ. ನಾವು ತಿಂಗಳು ಪೂರ್ತಿ ಸರಿ ಇರುವವರೇನು? ಈಗ ನಮ್ಮನ್ನು ಕೇಳಲಿಕ್ಕೆ ಬಂದಿದ್ದೆ ಅಲ್ವಾ? ಯುದ್ಧ ರಂಗದಲ್ಲಿ ಕ್ಷಯ ಆಗದ ಅಕ್ಷಯ ಬಾಣಗಳ ತೊಡುಗೆ ಮಾಡಿದ್ದೇನೆ. ಯಾವುದು ಉತ್ತರ ಉಂಟಾ? ಕ್ಷಯವಾಗುವುದನ್ನು ಲಯವಾಗಿಸುವವ ಅಥವಾ ಅಕ್ಷಯವಾದದ್ದನ್ನು ಲಯವಾಗಿಸುವವ ಕೊಟ್ಟ ವಿಶೇಷ ಅಸ್ತ್ರ ಯಾವುದು? ಕಂಕಾಲಾಸ್ತ್ರ. ಪ್ರಯೋಗಿಸಿದೆ ಅಂತ ಸುತ್ತೋಗ್ತೀನಿ.
ಕೊಟ್ಟಿದ್ದೇನೆ ವರ ಬ್ರಹ್ಮಾಸ್ತ್ರ, ನಡೆಯಪ್ಪ. ಅವನು ಪೋಣಿಸಿದ್ದಾನೆ ಕಂಕಾಲಾಸ್ತ್ರ. ಹ, ಪ್ರಯೋಗಿಸಲು ಬೇಡ. ಉಪಸಂಹಾರ ಮಾಡಲೇ? ಉಪಸಂಹಾರ ಮಾಡು, ಪ್ರಯೋಗ. ಇದು ಸುಮ್ಮನೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ನೀವು ಅಲ್ಲ, ನೀವು ಹೇಗೂ ನಿಮಗೆ ಕಾಯ್ಲಿಕ್ಕೆ ಉಂಟು ಅಂತ ಕೆಲವು ಸಲ ಹಾಗೆ ಏನು ತುಂಬಾ ಇದ್ದು ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಏನು ಇಲ್ಲದೆ ಎಲ್ಲವನ್ನು ಸಿದ್ಧಿಸಿಕೊಂಡು ಹೋಗ್ಲಿಕ್ಕೂ ಆಗ್ತದೆ. ನೀನು ಜಗನ್ನಾಥನಲ್ವೇ ಸ್ವಾಮಿ, ನಿನಗಿರುವಷ್ಟು ಅನುಭವ ನಮಗುಂಟ. ಭೂರಿ ಬಲಾನ್ವಿತರು ನೀವಿರುವರು. ಆ, ಇರುವರು ಕಾಳಗದ ಕಣಕ್ಕಿಳಿದು ಅಮೋಘವಾದ ಅಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಪ್ರಾರಂಭಿಸಿದ್ದೀರಿ. ಆ, ಅಲ್ಲ, ನಿಮಗೆ ಜಗಳ ಬಂದದ್ದು ಯಾಕೆ ಅಂತ ಆದ್ರೂ ಬೇಕಲ್ಲ. ಅವ ವನ ಸುಟ್ಟ, ನಾ ವನದೇವತೆಯ ದೂರನ್ನಾಲಿಸಿ ತಡೆದೆ. ವನದೇವಿ ಬಂದದ್ದು ಅವ ಸುಡುವುದು ನಿಲ್ಲಿಸುವುದಿಲ್ಲ ಅಂತ, ನಾ ಸುಡುವುದಕ್ಕೆ ಬಿಡುವುದಿಲ್ಲ ಅಂತ. ಇಷ್ಟಕ್ಕೆ ನಮ್ಮಲ್ಲಿ ಯುದ್ಧ. ನಾನು ಸುಡ್ಲಿಕ್ಕೆ ಹೊರಟ. ನಿನಗೆ ತೊಂದರೆ ಆಯ್ತು ಅಂತ ಸುಡ್ಲಿಕ್ಕೆ ಹೊರಟದ್ದು. ಹೌದು. ಪ್ರಚೇತಸ, ಪ್ರಕೃತಿ ಎಂದಾದ ಮೇಲೆ ಕಾಡು ನಾಡು ಏರು ತಗ್ಗು ಎಲ್ಲವೂ ಬೇಕಾಗ್ತದೆ. ಅದನ್ನು ಹೊಂದಿಕೊಂಡು ನಾವು ಬದುಕಬೇಕೇ ವಿನಃ ಅದನ್ನು ಪ್ರತಿಭಟಿಸಿ ಪ್ರಕೃತಿಗೆ ವಿರೋಧವಾಗಿ ಯಾವುದೇ ವ್ಯವಹಾರವನ್ನು ಮಾಡಬಾರದು. ನೀನು ಮಾಡಿದ್ದು ಹೇಗಾಯಿತು? ಪ್ರಕೃತಿಯನ್ನು ನೀನು ವಿರೋಧಿಸಿದ ಹಾಗಾಗ್ತದೆ. ಹಾಗಾಯ್ತಾ? ನೀವು ಬಾಳುವುದಕ್ಕೆ ಇದು ಬೇಕಾದಂತಹ ಸಾಧನ. ಆದ್ದರಿಂದ ನೀನು ವಿರೋಧವನ್ನು ಮಾಡಬಾರದು. ಕಾಡು ಕಡಿಯುವುದನ್ನು ಸುಡುವುದನ್ನು ನಿಲ್ಲಿಸಬೇಕಾ? ಮತ್ತೆ ಚಂದ್ರ ಭಗವಂತ ಕೇವಲ ಇಷ್ಟನ್ನೇ ನಾವು ಸಂಧಾನ ಮಾಡಿದ್ರೆ ಸಾಲದು. ಮತ್ತೆ ಅವನಿಗೊಂದು ಮದುವೆ ಮಾಡಿದ್ರೆ ಈ ಜಗಳ ಮಾಡುವುದೆಲ್ಲ ಸ್ವಲ್ಪ ಕಡಿಮೆ ಆಗಿ, ಈ ಸಂಸಾರದ ಹೊಣೆಗಾರಿಕೆ ಇದ್ದವರು ಹೆಚ್ಚು ಜಗಳ ಮಾಡುವುದಿಲ್ಲ. ನೀನು ಹಾಗೆ ಹೇಳಬೇಡ ಬ್ರಹ್ಮದೇವ. ಒಳ್ಳೆ ವಿಷಯ ಇದು. ಜಗಳ ಮಾಡ್ಲಿಕ್ಕೆ ಅವನಿಗೆ ಮನೆ ಇರ್ತದೆ, ಮತ್ತೆ ಹೊರಗೆ ಇರ್ತದೆ. ಅದಕ್ಕೆ ಹೇಳುದು, ಹೊರಗೆ ಜಗಳ ಮಾಡುವುದು ಬೇಡ, ಮನೆಯಲ್ಲೇ ಜಗಳ ಮಾಡಿಕೊಂಡಿರಬಹುದು. ಆದರೆ ಒಂದುಂಟು, ಬೇಲಿ ಹಾರುವವರಿಗೆಲ್ಲ ಒಂದು ಗಟ್ಟಿಯಾದ ಹೆಣ್ಣನ್ನು ಕಟ್ಟಿದ್ರೆ ಆಚೆ ಬೇಲಿಯೂ ಹಾರುವುದಿಲ್ಲ, ಈಚೆ ಜಗಳವೂ ಮಾಡುವುದಿಲ್ಲ ಅಲ್ವಾ? ಹಾಗಿದ್ರೆ ಅಂತಹ ಸರಿಯಾದೊಂದು ಹುಡುಗಿ ಆಗಬೇಕೋ ಬೇಡವೋ? ಆಗಬೇಕಲ್ಲ. ಅವನಿಗೂ ಮದುವೆ ಆಗ್ಲಿಲ್ಲ ಅಲ್ಲ, ಅಲ್ಲ, ನನಗೆ ಒಂದು ಅಪೇಕ್ಷೆ ಉಂಟು. ಯಾಕೆ? ನನಗೆ ಈಶ್ವರ ವರ ಕೊಡುವಾಗ ನಿನ್ನ ಮಗನಿಗೆ ಅಂತ ಹೇಳಿದ್ದಾನೆ. ಅದೊಂದು ಧೈರ್ಯ ಉಂಟು. ಹೌದು, ಮದುವೆ ಆಗ್ತದೆ. ಹೌದು. ಅಂದ್ರೆ ಅಲ್ಲ, ಮದುವೆ ಆದ್ರೆ ಮಗ ಅಂತ ಹೇಳಲಿಕ್ಕಿಲ್ಲ. ಅಲ್ಲ ಬ್ರಹ್ಮದೇವರೇ, ಬೇಸರ ಮಾಡಬಾರ್ದು. ಕೆಲವರಿಗೆಲ್ಲ ಮದುವೆ ಆಗದೆ ಮಗ ಆಗುತ್ತದೆ. ಬ್ರಹ್ಮದೇವರೇ, ಇದು ನಿಮಗೂ ನಮಗೂ ಒಟ್ಟಿಗೆ ಬಂತ ಅಂತ ಅಲ್ಲ. ಬಿಡು, ಕೆಲವೊಂದು ಸಲ ಕೇಳಬಾರದ್ದನ್ನು ಕೇಳಬೇಕಾಗ್ತದೆ, ನೋಡಬಾರದ್ದನ್ನು ನೋಡಬೇಕಾಗ್ತದೆ. ಕೆಲವು ಸಲ ಹಿಂದೆ ನಾವು ಮಾಡಿದ್ದನ್ನು ಮತ್ತೆ ನೆನಪಿಸಿಕೊಳ್ಳಬೇಕಾಗ್ತದೆ. ಅಲ್ಲ, ಒಂದು ಒಳ್ಳೆದುಂಟು. ನಮ್ಮ ಮದುವೆ ಆಗದೆ ಮಗ ಆದ್ರೆ ಮದುವೆಯಲ್ಲಿ ಮಗನ ಉಪಸ್ಥಿತರಿರ್ಬಹುದಲ್ವಾ? ಒಂದು 4 ಅಕ್ಕಿಕಾಳು ಹಾಕಬಹುದಲ್ವಾ? ಹಾಗೆ ಬೇಡ, ಒಂದು ಆಶೀರ್ವಾದ ಬೇಕಾದ ಹೆಣ್ಣನ್ನು ಸಿದ್ಧಪಡಿಸಿಯೇ ನಾವು ಅವನಿಗೆ ಮದುವೆಯನ್ನು ಮಾಡಬೇಕು. ಹೇಗೆ? ವನದೇವಿಯಿಂದ ಸಂರಕ್ಷಿಸಲ್ಪಟ್ಟಂತಹ ಹೆಣ್ಣು ಮಗಳೊಬ್ಬಳಿದ್ದಾಳೆ. ಯಾರು? ಮಾರಿಷೆ. ಅದು ಹೌದು, ಕಂಡು ಪ್ರಮ್ಲೋಚನೆಯರ ಮಗಳು. ವನದೇವಿ ಸಂರಕ್ಷಣೆ ಮಾಡಿಕೊಂಡಿದ್ದಾಳೆ. ಆ ವನದೇವಿಯ ಮಗಳನ್ನೇ ಇವನಿಗೆ ಮದುವೆ ಮಾಡಿದ್ರೆ ಆ ಮೂಲಕವಾಗಿ ಅತ್ತೆ, ವನದೇವಿ ನನ್ನ ಅತ್ತೆ. ಈಗ ತವರು ಮನೆ ದೊಡ್ಡದಿಲ್ಲ ಹಾಗಾದ್ರೆ? ಏನು? ಹೆಣ್ಣಿನ ತವರು ಮನೆ ದೊಡ್ಡದಿಲ್ಲ. ಹೆಣ್ಣಿನ ತವರು ಮನೆ ದೊಡ್ಡದಿದ್ರೆ ಸಮಸ್ಯೆ ಪ್ರಚೇತ. ಅದಕ್ಕೆ ನನಗೆ ಧೈರ್ಯ ಬಂದದ್ದು. ಒಂದು ಮಾತಾಡಿದ್ರೆ ಹೋಗಿ ತವರು ಮನೆಯಲ್ಲಿ ಅಪ್ಪ ಅವ ಹೀಗೆ ಹೇಳಿದ, ಅಮ್ಮ ಅವ ಹೀಗೆ ಹೇಳಿದ ಅಂತ ಹೇಳಲಿಕ್ಕಿಲ್ಲ. ಇವಳು ಕೋಪ ಬಂದ್ರೆ ಹೋಗಿ ಕಾಡಿನಲ್ಲೇ ಕೂತ್ಕೊಳ್ಬೇಕಾದೀತು. ಆದ್ದರಿಂದ ಮಾರಿಷೆಯನ್ನು ಇವನಿಗೆ ಮದುವೆ ಮಾಡಿದ್ರೆ ಏನು? ಒಳ್ಳೆ ವಿಷಯ ಇದು. ನೀವು ಎಂತದ್ದು? ಏನು? ಪತ್ರ ಬರೆದು ಒಂದು ಹೆಸರು ಹಾಕಿ ಬಿಡುವುದಾ? ಮದುವೆ ಅಂದ್ರೆ ನಾನು ಹೆಣ್ಣಿನ ಮುಖ ನೋಡ್ಲಿಕ್ಕಿಲ್ವಾ? ಅಮ್ಮ ಅವನ ದೇವತೆ
ವ್ಯತ್ಯಾಸ ಬರುವುದಿಲ್ಲ ಇಲ್ಲಿ. ಯಾಕೆ? ಅದು ಪ್ರಕೃತಿ. ಪ್ರಕೃತಿಯ ಆ, ಪ್ರಕೃತಿಗೆ ಪ್ರಾಯ ಆದದ್ದು ಗೊತ್ತಾಗುವುದಿಲ್ಲ. ಇವಳ ಅಮ್ಮ, ಅವಳು ಮಗಳು, ಇವಳು ವನದೇವಿ. ಮತ್ತೆ ಅವಳು ಕೆಲವರು ಮನುಷ್ಯ. ಪ್ರಕೃತಿಯನ್ನು ಮೀರಿ ಅಲಂಕಾರ ಮಾಡಿ ಪ್ರಾಯ ಆಗದ್ದು ಗೊತ್ತಾಗುತ್ತದೆ, ಮಾಡ್ತಾರೆ. ಕೆಲವರು- ಅದು ಪ್ರಕೃತಿಗೆ ಬಿಡು, ದೇವರಿಗೆ ಗೊತ್ತಾಗುದಿಲ್ಲ ಅವರಿಗೆ ಎಷ್ಟು ಪ್ರಾಯ ಆಗಿದೆ. ಹಿಡಿ ಇದು ಹೆಣ್ಣಾದಿತ್ತಲ್ಲ, ಇದು ಇವಳು ಇದು ಅತ್ತೆ, ಇವಳು ನಿನ್ನ ಅಲ್ಲ, ಹೆಣ್ಣಿಗೆ ಮಾತಾಡ್ಲಿಕ್ಕೆ ಬರ್ತದಲ್ಲ. ಬರ್ತದೆ. ಇಲ್ಲಿ ಮಾತಾಡದಿದ್ರು ಮತ್ತೆ ಬೇಕಾದ ಅಲ್ಲ, ಹೆಚ್ಚು ಮಾತನಾಡಲೂಬಾರದು. ಅಲ್ಲ, ಯಾಕೆ ಗೊತ್ತಾ? ಒಂದುಂಟು ಬ್ರಹ್ಮದೇವರೇ, ಮಾತಾಡದವಳು ಇವನ ಒಟ್ಟಿಗೆ ಬಿಟ್ರೆ ಎಷ್ಟು ಮಾತಾಡಿಯಾಳು. ಅದಕ್ಕೆ ಹೇಳಿದ್ದು, ಅವಳು ಮಾತನಾಡುವುದನ್ನು ನೀನು ಮಾತನಾಡಬಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ನಿಜವಾಗಿ ಇಷ್ಟು ಹೊತ್ತಾದದ್ದು ಯಾಕೆ, ಅವ ಮಾತಾಡಿದ ಕಾರಣ. ಮಾತಾಡದವರಾದ್ರೆ ನಾನು ಬೇಗ ಮುಗಿಸ್ತೇನೆ. ಸರಿ, ನನಗೂ ಬೇಕಾದದ್ದು ಮಾತಾಡುವವನೇ ಸಿಗಬೇಕು ಅಂತ. ಅದಿರ್ಲಿ, ಈಗ ನಾನು ಒಪ್ಪಲ್ಲ. ದೇವಾನು ದೇವತೆಗಳ ಸಂದೋಹವೇ ಉಂಟು. ಅದಿರ್ಲಿ, ನೀವು ಇದು ಮದುವೆ ಆಗಿ ಮನೆಗೆ ಹೋದ ಮೇಲೆ ಹ, ಉಳಿದ 9 ಮಂದಿ ಇದ್ದಾರೆ. ಹೌದು, ಅವರಿಗೆ ವ್ಯವಸ್ಥೆ ಉಂಟು, ನೀವು ಯೋಚನೆ ಮಾಡಬೇಡ. ಅಲ್ಲ, ಇವಳು ಮಾರಿ- ಕೆಲವರೆಲ್ಲ ಗಂಡನಿಗೆ ಹೆಂಡತಿಯಾಗಿ ಬರೋದು ಮಾತ್ರ, ಹಾ. ಮನೆಯಲ್ಲಿ ಉಳಿದವರನ್ನು ನೋಡಿದ್ರೆ ಆಗುದಿಲ್ಲ ಅವರಿಗೆ. ಹ, ಆದ್ರೆ ಇವಳು ಹಾಗಲ್ಲ. ಇವಳು ದಶಪ್ರಚೇತ ಸರಿ ಗೋರ್ವಳೆ ವೃಕ್ಷ ಕನ್ಯೆ. 10 ಮಂದಿಗೂ ಒಂದೇ. ಇವಳು 10 ಮಂದಿಯನ್ನು ಸುಧಾರಿಸಿ. ಸರಿ, ನಿನಗೆ ಅಷ್ಟು ವಿಶ್ವಾಸ ಇದ್ರೆ ಇದು ದೇವಧರ್ಮ. ಸರಿ ಸರಿ, ಹೋಗಮ್ಮ. ಇದು ನಿಮಗೆ ಊಟ ಬೇಕಾ ಮದುವೆಗೆ? ಅಲ್ಲ, ನಾವು ಅಮೃತ ಪಾನಿಗಳು. ಹಾಗಾದ ಕಾರಣ ಶುಭ ಆಶೀರ್ವಾದ ಮಾಡಿ ನಮ್ಮಲ್ಲಿಯೂ ಕೆಲವರು ಕುಡಿಯುವುದಕ್ಕೆಲ್ಲ ಅಮೃತ ಅಂತ ಹೇಳ್ತಾರೆ, ಹಾಗಲ್ಲ. ಅದು ನಾನು ಅಮೃತ ತೆಗೆದುಕೊಳ್ಳುವುದು ಅಂತ, ಹಾಗಲ್ಲ. ಆದ್ದರಿಂದ ಅದರಿಂದ ಮೃತ ಏನಿದ್ದರೂ ನೀ ಅಮೃತ ಸದೃಶವಾದ ಬದುಕನ್ನು ಮಾಡಿ. ಸರಿ ಸರಿ, ಶುಭ. ಸರಿ. ನಿಮ್ಮ ಆಶೀರ್ವಾದದಲ್ಲಿ ನಮ್ಮ ಬದುಕು